ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 11ರ ಒಂದು ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. इस्कॉन श्री राधा गोविंद की जय, श्री गौर निताय की जय, श्रील प्रभुपाद की जय, श्रील गुरुदेव की जय, ಎಲ್ಲ ಗುರು ಪರಂಪರೆಗೂ ಜಯ, ಎಲ್ಲ ದೀಕ್ಷಾ ಗುರುಗಳಿಗೂ ಜಯ, ಎಲ್ಲ ಶಿಕ್ಷಾ ಗುರುಗಳಿಗೂ ಜಯ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ, ಶ್ರೀಲ ಗುರುದೇವ್ ಕಿ ಜಯ. ಮಾತಾಜಿ ನನ್ನನ್ನು ಕೋಸ್ಟ್ ಮಾಡಿ ಮಾತಾಜಿ. ಸರಿ, ಓಕೆ. ಈಗ ನೀವು ಹ್ಯಾಂಡ್ ರೈಸ್ ಮಾಡಿರೋದಲ್ಲ ಮಾತಾಜಿ? ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ್ಸ್. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಮಾತಾಜಿ ಸ್ಕ್ರೀನ್ ಶೇರ್ ಮಾಡ್ಬೇಕಲ್ವಾ ಮಾತಾಜಿ? ಹಾ ಮಾತಾಜಿ. ಹರೇ ಕೃಷ್ಣ. ಓಕೆ, ಸೊ ಈಗ ಚೈತನ್ಯ ಜಯಕಾರವನ್ನ ಹೇಳೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಫಾಲೋ ಮಾಡಿ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಘೋರ ಭಕ್ತ ವೃಂದ. ಶ್ರೀ ಶ್ರೀ ಚೈತನ್ಯ ಚರಿತಾಮೃತ ಕಿ ಜಯ. ಹರೇ ಕೃಷ್ಣ. ನಾನು ಅಷ್ಟೊಂದು ಪ್ರಿಪೇರ್ ಇಲ್ಲ ಆಕ್ಚುಲಿ. ನಾನು ಪುರಿ ಜಗನ್ನಾಥ ಒಂದು ರಥಯಾತ್ರೆಯಿಂದ ನಾನು ನಿನ್ನೆನೆ ಬಂದಿರೋದು. ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ನನಗೆ ಎಷ್ಟು ನಾನು ತಿಳ್ಕೊಳ್ಬಹುದು ಅಷ್ಟು ನಾನು ನಿಮ್ಗೆ ನನ್ನ ರಿಯಲೈಸೇಷನ್ ಅನ್ನ ನಾನು ಹೇಳ್ತೀನಿ. ಹೇಳಿ ಮಾತಾ. ಹರೇ ಕೃಷ್ಣ. ಅರವತ್ತೊಂದನೇ ಶ್ಲೋಕ ಅಂತ ಹೇಳಿದ್ದಾರೆ. ಸೊ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ಸೊ ಯಾವ್ದೆಲ್ಲ ವಿಷಯಗಳು ಚರ್ಚೆ ಆದ್ವು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ಒಂದು ಅಧ್ಯಾಯ 8 ಅಧ್ಯಾಯ 8ರಲ್ಲಿ ಈ ಒಂದು ಅಧ್ಯಾಯದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ತಮ್ಮನ್ನ ತಾವು ಒಂದು ಅಲ್ಪ ರೀತಿಯಲ್ಲಿ ತಾವು ತೋರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ಈ ಒಂದು ಪಂಚತತ್ವದ ಕೃಪೆಯಿಂದ ಈ ಒಂದು ಗ್ರಂಥವನ್ನ ಬರೀಲಿಕ್ಕೆ ನನಗೆ ಸಾಧ್ಯ ಆಯ್ತು ಅನ್ನೋದನ್ನ ಸೊ ಮೊದಲು 1 ರಿಂದ 5ನೇ ಶ್ಲೋಕದವರೆಗೂ ಹೇಳ್ತಾರೆ. ಯಾರಾದ್ರೆ ಪಂಚತತ್ವದ ಒಂದು ಗ್ಲೋರಿಫಿಕೇಶನ್ ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀ ಚೈತನ್ಯ ನಿತ್ಯಾನಂದ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಅವರಿಗೆ ನಮಸ್ಕರಿಸುತ್ತಾ ಸೊ ಅವರ ಕೃಪೆಯಿಂದ ನನಗೆ ಇದು ಬರೀಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕವಿ ಆಗಬಹುದು, ಆದ್ರೆ ನಾನು ಮೂಕನು,
ಸೊ ಮೂಕ ಕವಿ ಆಗ್ಬಹುದು, ಸೊ ಕುಂಟ ಪರ್ವತವನ್ನ ದಾಟಬಹುದು, ಆದ್ರೆ ಅಷ್ಟು ಶಕ್ತಿ ಅವರಲ್ಲಿ ಬರುವಂತದ್ದು ಕೃಪೆಯಿಂದ ಮಾತ್ರ ಅಂತ. ಹಾಗೆ ನಾನು ಕೂಡ ಈ ಮೂಕನಾಗಿದ್ರು ಕುಂಟನಾಗಿದ್ರು ಮತ್ತೆ ಜೊತೆಗೆ ಇದನ್ನ ಬರೀಲಿಕ್ಕೆ ನನಗೆ ಒಂದು ಅಸಾಧ್ಯ ಇದ್ರು, ಅರ್ಹತೆ ಇಲ್ಲದೆ ಇದ್ರು ಕೂಡ ನಾನು ಅವರ ಕೃಪೆಯಿಂದ ಇದನ್ನ ಬರಿತಾ ಇದ್ದೀನಿ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಚೈತನ್ಯರನ್ನ ನಾವು ದೇವರು ಅಂತ ಒಪ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಕೆಲವೊಂದು ಶ್ಲೋಕದಲ್ಲಿ ಕಾಣ್ತೇವೆ. ಸೊ ಒಂದ್ ವೇಳೆ ನಾವೇನಾದ್ರೂ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಒಂದು ಅವತಾರ ಅಂತ ಹೇಳಿ ತಿಳ್ಕೊಳ್ತಾ ಇದ್ರೆ ನಾವೆಲ್ಲರೂ ಕೂಡ ಅಜ್ಞಾನಿಗಳು, ರಾಕ್ಷಸರು ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಈ ಕೇವಲ ನಾವು ಶಾಸ್ತ್ರದ ಜ್ಞಾನದಿಂದ ಫಲ ಪಡಿಲಿಕ್ಕೆ ಸಾಧ್ಯ ಇಲ್ಲ, ಭಕ್ತಿ ಅನ್ನುವಂಥದ್ದು ಮುಖ್ಯ. ಹಾಗೆ ಚೈತನ್ಯರನ್ನ ನಾವು ಗೌರವಿಸಿದ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಭಗವಂತನ ಕರುಣೆ ಬೇಕು ಅನ್ನೋದನ್ನ 10ರಿಂದ 13ನೇ ಒಂದು ಶ್ಲೋಕದಲ್ಲಿ ತಿಳಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿದ್ರು. ಯಾವ್ದಕ್ಕೋಸ್ಕರ ಅಂದ್ರೆ ಜನರನ್ನ ರಕ್ಷಿಸೋಕೋಸ್ಕರ. ಹೀಗೆ ಜನರನ್ನ ರಕ್ಷಿಸ್ಲಿಕ್ಕೇನೆ ಅವರು ಸನ್ಯಾಸ ಸ್ವೀಕರಿಸೋದ್ರಿಂದ ಅವ್ರಿಗೆ ಕರುಣಾಮಯಿ ಅಂತ ಹೇಳಿ ಕರೀತಾರೆ. ಅವ್ಯಾಜ ಕರುಣೆ ಅವರಲ್ಲಿ ಇದೆ ಅಂತ ಹೇಳ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳ ಕೇವಲ ನಾಮವನ್ನ ತೆಗೆದುಕೊಂಡ್ರೆ ಸೊ ಅವರಿಗೆ ಕೃಪೆ ದೊರೆಯುತ್ತೆ ಅನ್ನೋದನ್ನು ಕೂಡ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಹೀಗಾಗಿ ನಾವು ಚೈತನ್ಯ ಮತ್ತೆ ನಿತ್ಯಾನಂದರ ಒಂದು ಪೂಜೆಯನ್ನ ಮಾಡ್ಬೇಕು. ಮತ್ತೆ ಈ ಇನ್ನು ಕೆಲವೊಂದು 14ರಿಂದ 15ನೇ ಶ್ಲೋಕದಲ್ಲಿ ಈ ತರ್ಕಕ್ಕಿಂತ ನಮ್ಗೆ ಅನುಭವ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ತರ್ಕಬದ್ಧವಾಗಿ ಮಾತಾಡ್ತಾರೆ ಕೆಲವು ನಿರಾಕಾರವಾದಿಗಳಾಗಿರ್ಬಹುದು, ಅದ್ವೈತವಾದಿಗಳಾಗಿರ್ಬೋದು. ಸೊ ದೇವರನ್ನ ಅರಿಲಿಕ್ಕೆ ಅಂತ ಒಂದು ವಾದ ಸಾಧ್ಯ ಆಗೋದಿಲ್ಲ. ಚೈತನ್ಯ ಕೃಪೆಯನ್ನ ಅನುಭವಿಸಿದ್ರೆ ನಿಜವಾದ ಜ್ಞಾನ ನಮ್ಗೆ ದೊರಕುತ್ತೆ ಅಂತ. ಮತ್ತೆ 16ರಿಂದ 31ನೇ ಶ್ಲೋಕದಲ್ಲಿ ನಾಮಾಪರಾಧಗಳನ್ನ ತಿಳಿಸಿದ್ದಾರೆ. ನಾವು ಏನಾದ್ರೂ 10 ಅಪರಾಧಗಳಿಂದ ಜಪವನ್ನ ಏನಾದ್ರು ಮಾಡಿದ್ರೆ ನಮ್ಗೆ ಆ ಭಗವತ್ ಪ್ರೇಮ ಅನ್ನುವಂಥದ್ದು ದೊರೆಯೋದಿಲ್ಲ. ಶುದ್ಧ ಜಪ ನಾವು ಮಾಡ್ಬೇಕು ಅಂತ ಹೇಳಿ. ಶುದ್ಧ ಜಪ ಮಾಡಿದ್ರೆ ಮಾತ್ರ ಪಾಪಗಳು ನಾಶವಾಗುತ್ತೆ, ನಾವು ಭಕ್ತಿಯಲ್ಲಿ ಪ್ರಗತಿಯನ್ನ ಹೊಂದ್ತೀವಿ, ಕೃಷ್ಣ ಪ್ರೇಮವನ್ನ ಕೊನೆಯದಾಗಿ ಪಡಿಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ. ಸೊ ಕೃಷ್ಣ ಪ್ರೇಮವನ್ನ ಪಡೆದಿರುವಂತವರ ಲಕ್ಷಣವನ್ನು ಕೂಡ ಅಲ್ಲಿ ತಿಳಿಸ್ತಾರೆ. ಹೇಗೆ ದೇಹ ನಡುಗುವಂಥದ್ದು, ಕಣ್ಣೀರು ಧಾರೆ, ಹೃದಯ ಮೃದುವಾಗುವಂಥದ್ದು. ಸೊ ಇವೆಲ್ಲವೂ ಕೂಡ ನಿಜವಾದ ಶುದ್ಧ ಭಕ್ತರ ಲಕ್ಷಣ. ಸೊ ಒಂದ್ ವೇಳೆ ಇವೆಲ್ಲ ಇಲ್ದೆ ಇದ್ರೆ, ಸೊ ಕೃತಕವಾಗಿ ಏನಾದ್ರು ಅವರು ಇವುಗಳನ್ನ ತೋರಿಸಿದ್ರೆ ಅದು ಅಪರಾಧ ಅಂತನೂ ಕೂಡ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ನಾವು ಚೈತನ್ಯರ ಮತ್ತೆ ನಿತ್ಯಾನಂದರ ನಾಮ ಜಪ ವನ್ನ ಮಾಡಿದ್ರು ಕೂಡ ಅಪರಾಧ ನಿವಾರಣೆ ಆಗುತ್ತೆ, ಮತ್ತೆ ಶುದ್ಧ ಭಕ್ತಿ ನಮ್ಗೆ ದೊರಕುತ್ತೆ ಅನ್ನೋದನ್ನ ಹೇಳ್ತಾರೆ. ಭಕ್ತಿ ಅನ್ನುವಂಥದ್ದು ತುಂಬಾ ದುರ್ಲಭ ಅನ್ನೋದನ್ನ ಹೇಳ್ತಾರೆ. ಸ್ವರ್ಗ ಬೇಕಾದ್ರೆ ಸಿಗ್ಬಹುದು, ಯಜ್ಞ ಪುಣ್ಯ ದಿಂದ ಸ್ವರ್ಗ ಸಿಗ್ಬಹುದು, ಮುಕ್ತಿ ಸಿಗ್ಬಹುದು, ಆದ್ರೆ ಶುದ್ಧ ಭಕ್ತಿ ಸಿಗೋದು ತುಂಬಾ ಅಪರೂಪ ಅಂದನು ಕೂಡ ಇಲ್ಲಿ ಕೆಲವೊಂದು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೆ ಈ ವಿನಯ ಅನ್ನುವಂಥದ್ದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ವೃಂದಾವನ ದಾಸರ ಮಹಿಮೆಯಲ್ಲಿ ವಿವರಿಸ್ತಾರೆ. ಎಲ್ಲಾ ಲೀಲೆಗಳನ್ನ ಅಲ್ಲಿ ವಿವರಿಸದೇ ಇದ್ರು ಕೂಡ ಕೆಲವೊಂದು ಲೀಲೆಗಳನ್ನ ಬರಲಿಕ್ಕೆ ನನ್ಗೆ ಅವಕಾಶ ಸಿಕ್ತು ಅನ್ನುವಂಥದ್ದನ್ನ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅವರು ತಿಳಿಸ್ತಾರೆ. ಆಮೇಲೆ ವೃಂದಾವನ ಮತ್ತೆ ಗೋವಿಂದ ದಾಸರ ಅವ್ರದ್ದು ಕೂಡ ಇಲ್ಲಿ ಪಂಡಿತ ಗೋಸಾಯಿ ಅಂತ ಹೇಳ್ತಾರೆ. ಪಂಡಿತ ಗೋಸಾಯಿ ಅಂದ್ರೆ ಇವರು ಅನಂತ ಆಚಾರ್ಯರ ಗದಾಧರ ಪಂಡಿತರ ಶಿಷ್ಯರು ಅಂತ. ಅವರ ಒಂದು ಗ್ಲೋರಿಫಿಕೇಶನ್ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ವೃಂದಾವನದ ವೈಭವ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ವೃಂದಾವನದ ವೈಭವವನ್ನ ಇಲ್ಲಿ 49ರಿಂದ 60ನೇ ಶ್ಲೋಕದವರೆಗೂ ಕೂಡ ತಿಳಿಸ್ತಾ ಇದ್ದಾರೆ. ಗೋವಿಂದರ ಮಹಿಮೆ, ಅಲೌಕಿಕ ಸೇವೆ ಅನ್ನುವಂಥದ್ದು ಹೇಗೆ, ಹರಿದಾಸ ಪಂಡಿತರ ಒಂದು ಲಕ್ಷಣಗಳು ಹೇಗಿತ್ತು ಅಂತ ಹೇಳಿ, ತುಂಬಾನೇ ವಿನಯರಾಗಿದ್ರು, ಶಾಂತಿ ಅವರಲ್ಲಿತ್ತು, ದಯೆ ಕರುಣೆ ತುಂಬಾ ತುಂಬಿತ್ತು ಅಂತ ಹೇಳಿ. ಮತ್ತೆ ಹೀಗಾಗಿ ಇವೆಲ್ಲ ಗುಣಗಳು ಕೂಡ ಕೃಷ್ಣನ ಗುಣಗಳಿಂದ ಅವರು ತುಂಬಿದವರು ಅಂತ ಇಲ್ಲಿ ವರ್ಣಿಸ್ತಾರೆ. ಅನಂತ ಆಚಾರ್ಯರು ಕೂಡ ಸಕಲ ಸದ್ಗುಣಗಳ ನಿಧಿಯಾಗಿದ್ದರು. ಅವರು ಎಂತಹ ಮಹಿಮಾವಂತರಾಗಿದ್ದಾರೆ ಎಂಬುದನ್ನು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಂಡಿತ ಹರಿದಾಸರು ಅವರ ಪ್ರಿಯ ಶಿಷ್ಯರಾಗಿದ್ದರು ಅಂತ ಹೇಳಿ. ಅನಂತ ಆಚಾರ್ಯರ ಶಿಷ್ಯರು ಪಂಡಿತ ಹರಿದಾಸ ಠಾಕೂರ್, ಪಂಡಿತ ಹರಿದಾಸರು ಅಂತ ಇಲ್ಲಿ ಹೇಳ್ತಾ ಇರೋದು. ಹಿಂದಿನ ಶ್ಲೋಕಗಳಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಅಪರಾಧ ರಹಿತವಾದಂತಹ ನಾಮ ಜಪ ನಮ್ಮಲ್ಲಿ ಇರಬೇಕು. ಸೊ ಅದರಿಂದ ನಮಗೆ ಚೈತನ್ಯ ನಿತ್ಯಾನಂದ ಕೃಪೆ ದೊರೆಯುತ್ತೆ. ಸೊ ಈ
ಶುದ್ಧವಾದಂತಹ ಜಪ ಮತ್ತೆ ಚೈತನ್ಯ ನಿತ್ಯಾನಂದರ ಕೃಪೆಯಿಂದ ನಮ್ಗೆ ಕೃಷ್ಣ ಪ್ರೇಮ ದೊರೆಯುತ್ತೆ ಅನ್ನೋದನ್ನ ನಾವು ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಇವತ್ತು 61ನೇ ಶ್ಲೋಕದಿಂದ ನಾವು ಪ್ರಾರಂಭ ಮಾಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8 ಶ್ಲೋಕ 61. ಚೈತನ್ಯ ನಿತ್ಯಾನಂದೇ ತಾಂಗರ್ ಪರಮ ವಿಶ್ವಾಸ, ಚೈತನ್ಯ ಚರಿತೆ ತಾಂಗರ್ ಪರಮ ಉಲ್ಲಾಸ. ಇದು ಶ್ಲೋಕ ರಿಪೀಟ್ ಮಾಡ್ತೀರಾ? ಗೀತಾ ಎಂ ಹೇಗೆ ಮಾಡ್ತೀರಾ ತರಗತಿಯಲ್ಲಿ? ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 61. ಚೈತನ್ಯ ನಿತ್ಯಾನಂದೇ ತಾಹೇರ ಪರಮ ವಿಶ್ವಾಸ, ಚೈತನ್ಯ ಚರಿತೆ ತಾಹೇರೆ ಪರಮ ಉಲ್ಲಾಸ. ಶ್ರೀ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದೇ ಪ್ರಭು ನಿತ್ಯಾನಂದರಲ್ಲಿ, ತಾಹೇರ ಅವರ ಪರಮ ಬಹು ಹೆಚ್ಚಿನ ವಿಶ್ವಾಸ ನಂಬಿಕೆ, ಚೈತನ್ಯ ಚರಿತೆ ಭಗವಾನ್ ಚೈತನ್ಯರ ಲೀಲೆಗಳಲ್ಲಿ, ತಾಹೇರ ಅವರ ಪರಮ ಅತ್ಯಧಿಕ ಉಲ್ಲಾಸ ಸಂತೃಪ್ತಿ. ಅನುವಾದ: ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಪಂಡಿತ ಹರಿದಾಸರಿಗೆ ಭಗವಾನ್ ಚೈತನ್ಯರು ಹಾಗೂ ನಿತ್ಯಾನಂದರಲ್ಲಿ ತುಂಬ ವಿಶ್ವಾಸವಿದ್ದಿತು. ಆದ್ದರಿಂದ ಅವರಿಬ್ಬರ ಲೀಲೆಗಳು ಹಾಗೂ ಗುಣಗಳನ್ನು ತಿಳಿದುಕೊಳ್ಳುವುದರಲ್ಲಿ ಪಂಡಿತರು ಅಗಾಧ ತೃಪ್ತಿ ಕಂಡರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಒಂದ್ ಶ್ಲೋಕ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಈಗ? ಮೊದ್ಲ ಹಾಗೆ ಅಲ್ಲ? ಸರಿ ಸರಿ. ಈಗ ಹೇಳಿದ ಮಾತಾಜಿ ಅವ್ರು ಗೀತಾ ಮಾತಾಜಿ ಅನ್ಕೊಳ್ತಾನೆ. ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಶ್ಲೋಕನ. ನಿತ್ಯಾನಂದೇ ತಾಂಗರ್ ಪರಂ ವಿಶ್ವಾಸ, ಆಮೇಲೆ ಚೈತನ್ಯ ಚರಿತೆ ತಾಂಗರ್ ಪರಮ ಉಲ್ಲಾಸ. ತಾಂಗ ಅಂತ ಹೇಳ್ತಾರೆ ಅದಕ್ಕೆ ತಾಂಗರ್. ಹರೇ ಕೃಷ್ಣ. ಸೊ ಈ ಶ್ಲೋಕವನ್ನ ನೋಡಿದಾಗ ಹರಿದಾಸ್ ಪಂಡಿತರಿಗೆ ಶ್ರೀ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳ ಮೇಲೆ ಎಷ್ಟು ಗಾಢ ವಿಶ್ವಾಸ ಇತ್ತು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅದರಿಂದ ಅವರ ಒಂದು ಲೀಲೆ ಮತ್ತೆ ಗುಣಗಳನ್ನ ಕೇಳೋದ್ರಲ್ಲಿ ಅವರಿಗೆ ಅಪಾರವಾದಂತಹ ಆನಂದ ಕೂಡ ಸಿಗ್ತಾ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ವಿಶ್ವಾಸ ಅನ್ನುವಂಥದ್ದು ತುಂಬಾ ಮುಖ್ಯ. ಎಲ್ಲಿ ವಿಶ್ವಾಸ ಇರುತ್ತೋ ಅಲ್ಲಿ ಒಂದು ಕೇಳೋದ್ರಲ್ಲಿ, ನಾಮ ರೂಪ ಗುಣಗಳನ್ನ ಕೇಳೋದ್ರಲ್ಲಿ ಒಂದು ರುಚಿ ಹೆಚ್ಚಾಗತ್ತೆ. ನಮ್ಗೆ ಆ ವ್ಯಕ್ತಿ ಮೇಲೆ ವಿಶ್ವಾಸ ಇಲ್ಲ ಅಂತಂದ್ರೆ ಅವ್ರು ಏನೇ ಹೇಳಿದ್ರು ಕೂಡ ನಮ್ಗೆ ಅದ್ರ ರುಚಿಸೋದಿಲ್ಲ. ಹಾಗಾಗಿ ರುಚಿ ಬಂದ್ರೆ ಮಾತ್ರ ಆನಂದ ಬರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇರುವಂತದ್ದು. ವಿಶ್ವಾಸ ಇದ್ರೆ ಮಾತ್ರ ರುಚಿ ಬರುತ್ತೆ. ರುಚಿ ಬಂದ್ರೆ ಅಂದ್ರೆ ಕೇಳೋದ್ರಲ್ಲಿ ರುಚಿ ಬಂದ್ರೆ ಮಾತ್ರ ನಮ್ಗೆ ಆನಂದ ಸಿಗುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ವಿಶ್ವಾಸ ಇಲ್ದಲ್ಲಿ ರುಚಿನೂ ಇರೋದಿಲ್ಲ, ರುಚಿ ಇಲ್ದಿದ್ರೆ ನಮ್ಗೆ ಆ ಆನಂದನೂ ಕೂಡ ಸಿಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂತದ್ದು ಪರಮ ವಿಶ್ವಾಸ ಅಂತ ಹೇಳ್ತಾರೆ ನೋಡಿ. ಕೇವಲ ವಿಶ್ವಾಸ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಲಿಲ್ಲ. ಏನ್ ಹೇಳ್ತಾ ಇರುವಂತದ್ದು? ಚೈತನ್ಯ ನಿತ್ಯಾನಂದೇ ತಾಂಗರ ಪರಮ ವಿಶ್ವಾಸ ಅಂತ ಹೇಳಿ. ಪರಮ ವಿಶ್ವಾಸ ಅಂದ್ರೆ ಏನು? ಸಾಮಾನ್ಯವಾದಂತಹ ಒಂದು ವಿಶ್ವಾಸಕ್ಕೆ ಹೇಳಲಿಲ್ಲ ಇಲ್ಲಿ. ನಾವೆಲ್ಲ ಹೇಳ್ತೀವಲ್ಲ ನಂಬಿಕೆ ಇಲ್ಲ. ಇಲ್ಲ, ಪರಮ ನಂಬಿಕೆ ಅಂತ ಹೇಳ್ತಾ ಇರುವಂತದ್ದು. ಸಾಮಾನ್ಯ ನಂಬಿಕೆಗೆ ಹೇಳ್ತಾ ಇರುವಂತದ್ದಲ್ಲ. ಪರಮ ನಂಬಿಕೆ ಅಂದ್ರೆ ಏನು? ಪರಮ ವಿಶ್ವಾಸ ಅಂದ್ರೆ ಏನು? ಸೊ ಯಾವಾಗ ನಮ್ಮ ಒಂದು ವಿಶ್ವಾಸ ಹೃದಯದಿಂದ ನಾವು ಸಂಪೂರ್ಣವಾಗಿ ಒಪ್ಕೊಳ್ತೀವೋ ಅದಕ್ಕೆ ಪರಮ ವಿಶ್ವಾಸ ಅಂತ ಕರೀತಾರೆ. ಅಂದ್ರೆ ಹೃದಯದಿಂದ ಒಪ್ಕೊಳ್ಳೋದು ಅಂದ್ರೆ ಏನು? ಅಂದ್ರೆ ಅಲ್ಲಿ ಒಂದು ಕಿಂಚಿತ್ತೂ ಕೂಡ ಲವ ಮಾತ್ರ ಕೂಡ ಶಂಕೆಯ ಸಾಧ್ಯತೆ ಇಲ್ಲದೆ ಇರುವಂತದ್ದಕ್ಕೆ ನಾವು ಪರಮ ವಿಶ್ವಾಸ ಅಂತ ಹೇಳಿ ಕರೀತೇವೆ. ಅಲ್ಲಿ ಶಂಕೆಗೆ ಒಂದು ಆಸ್ಪದನೇ ಇಲ್ಲ. ಹೀಗೆ ಶಂಕೆ ಇಲ್ಲದೆ ಸ್ವೀಕರಿಸುವಂತದಕ್ಕೆ ವಿಶ್ವಾಸ ಅಂತ ಹೇಳಿ ಕರೀತೇವೆ. ಉದಾಹರಣೆಗೆ ಈಗ ನಾವು ವೈದ್ಯರ ಬಳಿಗೆ ಹೋಗ್ತೇವೆ. ನಾವು ಅವ್ರ ಮೇಲೆ ವಿಶ್ವಾಸ ಇಟ್ರೆ ಮಾತ್ರ ಆ ಔಷಧಿಯನ್ನ ನಾವು ಸಂತೋಷದಿಂದ ತೆಗೆದುಕೊಳ್ತೇವೆ. ವಿಶ್ವಾಸ ಇದ್ರೆ ಮಾತ್ರ ಅದು ಗುಣವಾಗುತ್ತೆ. ಒಂದ್ ವೇಳೆ ವಿಶ್ವಾಸ ಇಲ್ಲದೆ ಇದ್ರೆ ಆ ಔಷಧಿ ಎಷ್ಟೇ ಸ್ಟ್ರಾಂಗ್ ಸಾಮರ್ಥ್ಯ ಇದ್ರೂ ಕೂಡ ಅದು ಅನುಮಾನ ಅಲ್ಲಿ ಇರೋದ್ರಿಂದ ಯಾವುದೇ ಫಲವನ್ನ ಅದು ಕೊಡೋದಿಲ್ಲ. ಅದೇ ರೀತಿ ಚೈತನ್ಯ ಮತ್ತೆ ನಿತ್ಯಾನಂದರ ಮೇಲೆ ವಿಶ್ವಾಸ ಇದ್ರೆ ಅವರ ನಾಮ, ಲೀಲೆ, ಭಕ್ತಿ ಎಲ್ಲವೂ ಕೂಡ ಸಿಹಿ ಆಗಿರುತ್ತೆ. ಆ ಸಿಹಿ ಆಗಿರೋದ್ರಿಂದ ನಮ್ಗೆ ತೃಪ್ತಿ ಆಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಪಂಡಿತರು ತಿಳಿಸ್ತಾ ಇರುವಂತದ್ದು. ಮತ್ತೆ ಇನ್ನೊಂದು ಪದ ಇದೆ ಇಲ್ಲಿ, ಉಲ್ಲಾಸ ಅಂತ ಹೇಳಿದೆ. ಅದು ಉಲ್ಲಾಸಕ್ಕೆ ಆನಂದ ಅಂತ ಹೇಳ್ತಾರೆ. ಹರಿದಾಸ ಪಂಡಿತರಿಗೆ ಲೀಲೆಯನ್ನ ಕೇಳೋದ್ರಲ್ಲಿ ಆನಂದ ಇತ್ತು. ಯಾಕೆ ಆನಂದ ಇತ್ತು? ಯಾಕಂದ್ರೆ ಅವ್ರ ಮನಸ್ಸು ಶುದ್ಧವಾಗಿತ್ತು. ಸೊ ಅವ್ರ ಮನಸ್ಸು ವಿಶ್ವಾಸದಿಂದ ಕೂಡಿತ್ತು. ಸೊ ಯಾರ ಮನಸ್ಸು ಈಗ ನೋಡಿ ವಿಶ್ವಾಸ ಕಾರಣ ಏನು? ಈಗ ನನ್ಗೆ ವಿಶ್ವಾಸ ಇದೆ ಅಂತ ನಾವು ಹೇಳ್ತೀವಿ ಅಂತಂದ್ರೆ ಅವ್ರ ಮನಸ್ಸು ಶುದ್ಧ ಆಗಿದೆ ಅಂತ ಅರ್ಥ. ನನಗೆ ವಿಶ್ವಾಸ ಇಲ್ಲ ಅಂತಂದ್ರೆ ಅವ್ರ ಮನಸ್ಸು ಶುದ್ಧ ಇಲ್ಲ ಅಂತ ಅರ್ಥ. ಹಾಗೆ ಯಾಕೆಂದ್ರೆ ಅವ್ರ ಮನಸ್ಸು ಶುದ್ಧವಾಗಿತ್ತು, ಹಾಗಾಗಿ ಅವ್ರಿಗೆ ವಿಶ್ವಾಸ ಗಾಢವಾಗಿತ್ತು, ಪರಮ ವಿಶ್ವಾಸ ಅಲ್ಲಿ ಇತ್ತು ಅಂತ ಹೇಳಿ.
ಮತ್ತೆ ಒಂದು ಭಕ್ತಿಯ ಕುರಿತಾಗಿ ಭಕ್ತಿಯ ಹಂತಗಳನ್ನ ನಾವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಮ್ಗೆ ಇಲ್ಲಿ. ಈಗ ಎಲ್ರೂ ಕೂಡ ಈ ಒಂದು ಇಸ್ಕಾನ್ ನಲ್ಲಿ ಇರುವಂತಹ ಕೆಲವೊಂದು ತತ್ವಗಳನ್ನ ಈ ಪ್ರಿನ್ಸಿಪಲ್ಸ್ ಗಳನ್ನ ನಾವೆಲ್ಲ ಫಾಲೋ ಮಾಡ್ತೇವೆ. ಯಾಕೆ ನಾವು ಫಾಲೋ ಮಾಡ್ತೀವಿ? ಒಂದು ವಿಶ್ವಾಸ. ಅದೇ ವಿಶ್ವಾಸ ನನ್ನಲ್ಲಿ ಇಲ್ದೇ ಇದ್ರೆ ನಾನು 4 ನಿಯಂತ್ರಣ ತತ್ವಗಳನ್ನು ಫಾಲೋ ಮಾಡಲ್ಲ, ನಾನು ನಾಮ ಜಪವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇನ್ ಹೇಳ್ತಾರಪ್ಪ ಈ ಜಪ ಹೇಗೆ ಮಾಡ್ಲಿಕ್ಕೆ? ಸೊ ಕೆಲವೊಬ್ರು ಆ ಜಪ ಮಾಡಂತ ಹೇಳ್ತಾರೆ, ಕೆಲವೊಬ್ರು ಈ ಜಪ ಮಾಡಂತ ಹೇಳ್ತಾರೆ. ಸೊ ಆ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ ವಿನಃ ಯಾವುದೇ ಒಂದು ಜಪವನ್ನ ಅವರು ನಿರ್ದಿಷ್ಟವಾಗಿ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನೇ ನಾವು ಸಾಧನೆಯನ್ನ ಮಾಡ್ಬೇಕು ಅಂದ್ರೆ, ಸಾಧನೆ ಅಂದ್ರೆ ನಮ್ಗೆ ಬರುವಂತದ್ದು ಜಪ, 4 ನಿಯಂತ್ರಕ ತತ್ವಗಳು, ಮತ್ತೆ ಕೊಡುವಂತಹ ಭಕ್ತಿಯ ಸೇವೆ. ಈ ಭಕ್ತಿಯ ಸೇವೆ ಇವೆಲ್ಲ ನಾವು ಮಾಡ್ಬೇಕು ಅಂದ್ರೆ ಅದ್ರ ಹಿಂದ್ಗಡೆ ಒಂದಿದೆ, ಅದೇ ವಿಶ್ವಾಸ. ನಾ ಈ ವಿಶ್ವಾಸ ಇದ್ರೆ ಮಾತ್ರ ಜಪ ಮಾಡ್ತೇನೆ, ಸೇವೆ ಕೊಡ್ತೇನೆ, ನಾನು ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡ್ತೇನೆ. ಇಲ್ದಿದ್ರೆ ನಾನು ಸಾಧನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕೆಲವೊಂದ್ ಜನರು ಈ ಸಾಧನೆಯಿಂದ ಮರಳಿಗೆ ಗೀತಾ ಏಟಿನಲ್ಲಿರುವಂತವ್ರು ಎಲ್ರು ಕೂಡ ಮರಳಿ ಹೋಗ್ತಾರೆ. ಯಾಕೆಂದ್ರೆ ಆ ವಿಶ್ವಾಸ ಇಲ್ಲ ಅವರಲ್ಲಿ. ಹಾಗಾಗಿ ಆ ಸಾಧನೆಯಲ್ಲಿ ಅವರು ಮುಂದುವರಿಯೋದಿಲ್ಲ. ಸೊ ಯಾವಾಗ ನಾವು ವಿಶ್ವಾಸದಿಂದ ಸಾಧನೆಯನ್ನ ಮಾಡ್ತೀವಿ, ಹಾ ಆಮೇಲೆ ಬಾ ಆಮೇಲೆ ಬಾ, ಒಂದ್ ನಿಮಿಷ, ಒಂದ್ ನಿಮಿಷ. ಏ ಕ್ಲಾಸ್ ನಡ್ದೈತಿ, ಟೆಸ್ಟ್ ಓದ್ರಾಕತಿ, ಆಮೇಲೆ ಬಾ ಆಮೇಲೆ ಬಾ ಆಮೇಲೆ ಬಾ. ಕೊಡ್ತೀನಿ, ಕ್ಲಾಸ್ ಐತಿ, ಕ್ಲಾಸ್ ನಡ್ದೈತಿ, ಇನ್ನೊಂದ್ ತಾಸ್ ಬಿಟ್ ಬಾ, ಇನ್ನೊಂದ್ ತಾಸ್ ಬಿಟ್ ಬಾ. ಹಾ ಬಾ ಆಮೇಲೆ ಬಾ ಆಮೇಲೆ ಬಾ ಆಮೇಲೆ ಬಾ, ಒಂದ್ ತಾಸ್ ಬಿಟ್ ಬಾ. ಇನ್ನ ಹರೇ ಕೃಷ್ಣ, ಕ್ಷಮಿಸಿ ಮಾತಾಜಿ, ಒಂದ್ ನಿಮಿಷ. ಹರೇ ಕೃಷ್ಣ. ಓಕೆ, ನಾನು ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾನು ಏನ್ ಹೇಳ್ತಾ ಇದ್ದೆ? ಅದು 1ನೇ ಶ್ಲೋಕದಲ್ಲಿ ಇದ್ದು ಮಾತಾಜಿ, ಪಂಡಿತ ಆದಿದಾಸ ಪರಮ ವಿಶ್ವಾಸ. ಹಾ ಓಕೆ, ನಾವೀಗ ಸಾಧನೆ ಬಗ್ಗೆ ಹೇಳ್ತಾ ಇದ್ದೆ. ಸೊ ಸಾಧನೆ ಮಾಡ್ಬೇಕು ಅಂತಂದ್ರೆ ಯಾರೆಲ್ಲ ಸಾಧನೆಯನ್ನ ಮುಂದುವರಿಸಲಿಕ್ಕೆ ಸಾಧ್ಯ? ವಿಶ್ವಾಸ ಇದ್ರೆ ಮಾತ್ರ ಆ ಸಾಧನೆಯನ್ನ ಮುಂದುವರಿಸಲಿಕ್ಕೆ ಸಾಧ್ಯ. ಆ ವಿಶ್ವಾಸದಿಂದ ಸಾಧನೆಯನ್ನ ನಾವು ಮಾಡಿದಾಗ ನಮ್ಗೆ ಅದರಲ್ಲಿ ರುಚಿ ಹೆಚ್ಚಾಗುತ್ತೆ. ನೋಡಿ, ಜಪದಲ್ಲಿ ಯಾರಿಗೆ ಆಸಕ್ತಿ ಇಲ್ವೋ ಅದರ ಅರ್ಥ ನಮ್ಗೆ ವಿಶ್ವಾಸ ಇಲ್ಲ. ಯಾರಿಗೆ ಕೋರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅಲ್ಲಿ ಆ ಸಾಧನೆ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಆಸಕ್ತಿ ಇಲ್ವೋ ಅದರ ಅರ್ಥ ವಿಶ್ವಾಸ ಇಲ್ಲ ಅಂತ. ಒಂದ್ ವೇಳೆ ಅವರು ವಿಶ್ವಾಸದಿಂದ ಮಾಡಿದ್ರೆ ನಮ್ಗೆ ರುಚಿ ಹೆಚ್ಚಾಗುತ್ತೆ, ಅದರಲ್ಲಿ ಟೇಸ್ಟ್ ಬರುತ್ತೆ, ನಾವ್ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಆಸಕ್ತಿ ಹೆಚ್ಚಾಗತ್ತೆ. ಸೊ ಆಸಕ್ತಿಯಿಂದ ಆನಂದ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಹರಿದಾಸ್ ಪಂಡಿತರು ಈ ವಿಶ್ವಾಸದ ಹಂತಗಳನ್ನ ಹೇಳ್ತಾರೆ. ಮತ್ತೆ ಈ ವಿಶ್ವಾದ ಹಂತವನ್ನ ದಾಟಿದವರು ಅವರು. ಸೊ ಅದರಿಂದ ಅವರಿಗೆ ನೇರವಾಗಿ ಆನಂದ ಇದರಿಂದ ಸಿಕ್ತಿತ್ತು, ಈ ಒಂದು ಲೀಲೆ ಗುಣಗಳನ್ನ ಕೇಳುವುದ್ರಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಇದರಿಂದ ನಾವೇನು ತಿಳ್ಕೊಳ್ಬಹುದು ಅಂತಂದ್ರೆ, ಸೊ ಕೇವಲ ನಾವು ಕೇಳೋದು ಸಾಕಾಗಲ್ಲ, ಎಷ್ಟೊಂದು ತರಗತಿನ ನಾವು ಅಟೆಂಡ್ ಆಗ್ತೇವೆ ಅಲ್ಲ, ಬೆಳಗಿಂದ ಸಾಯಂಕಾಲವರೆಗೆ ಪ್ರವಚನವನ್ನ ಕೇಳ್ತೀವಿ, ಎಷ್ಟೋ ಗುರುಗಳ ಶಿಕ್ಷಾ ಗುರುಗಳ ಒಂದು ತರಗತಿಯನ್ನ ಕೇಳ್ತೇವೆ. ಸೊ ಕೇವಲ ಕೇಳೋದ್ರಿಂದ ಸಾಕಾಗೋದಿಲ್ಲ, ನಾವು ಆ ಹೇಳುವ ವ್ಯಕ್ತಿಯಲ್ಲಿ ವಿಶ್ವಾಸವನ್ನು ಕೂಡ ಇಡಬೇಕು. ಸೊ ವಿಶ್ವಾಸದಿಂದ ಕೇಳ್ಬೇಕು. ಸೊ ಹೀಗೆ ಕೇಳೋದ್ರಿಂದ ನಮ್ಗೆ ಅದರಲ್ಲಿ ಆಸಕ್ತಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಸೊ ಅಪರಾಧರಹಿತವಾಗಿ ನಂಬಿಕೆಯಿಂದ ನಾವು ಜಪವನ್ನು ಕೂಡ ಮಾಡ್ಬೇಕಾಗತ್ತೆ, ನಂಬಿಕೆ ಅದರಲ್ಲಿ ಇಡ್ಬೇಕಾಗತ್ತೆ. ಹರೇ ಕೃಷ್ಣ. ಮುಂದಿನ ಶ್ಲೋಕವನ್ನ ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8, 62ನೇ ಶ್ಲೋಕ.
वैष्णवेर गुणग्राही ना देखा ये दोष काय मनो वाक्य करे वैष्णव संतोष. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ. ಓದ್ತೇನೆ ಮಾತಾಜಿ. ಶ್ಲೋಕ 62. ವೈಷ್ಣವೇರ ಗುಣಗ್ರಹೀನ ದೇಕ ಯೇ ದೋಷ ಕಾಯ ಮನೋವಾಕ್ಯ ಕರೆ ವೈಷ್ಣವ ಸಂತೋಷ. ವೈಷ್ಣವೇರ ಭಕ್ತರ ಗುಣಗ್ರಾಹಿ ಸದ್ಗುಣಗಳನ್ನು ಒಪ್ಪಿಕೊಳ್ಳುವುದು ನಾ ಎಂದಿಗೂ ದೇಕಯೇ ಗಮನಿಸುವುದಿಲ್ಲ ದೋಷ ಯಾವುದೇ ತಪ್ಪು ಕಾಯ ಮನ ವಾಕ್ಯ ಮನಸ್ಸು ಹಾಗೂ ದೇಹದಿಂದ ಕರೆ ಮಾಡುತ್ತಾರೆ ವೈಷ್ಣವ ಭಕ್ತ ಸಂತೋಷ ಶಾಂತಿ. ಅನುವಾದ: ವೈಷ್ಣವರಲ್ಲಿನ ಸದ್ಗುಣಗಳನ್ನು ಅವರು ಸದಾ ಮಾನ್ಯ ಮಾಡುತ್ತಿದ್ದರು ಮತ್ತು ಎಂದಿಗೂ ಅವರಲ್ಲಿ ದೋಷ ಹುಡುಕುತ್ತಿರಲಿಲ್ಲ. ನಮ್ಮ ದೇಹ ಹಾಗೂ ಮನಸ್ಸುಗಳನ್ನು ಅವರು ವೈಷ್ಣವರನ್ನು ಸಂತೋಷಪಡಿಸಲು ವಿನಿಯೋಗಿಸಿದರು. ಭಾವಾರ್ಥ: ವೈಷ್ಣವನು ಅದೋಷದರ್ಶಿ ಆಗಿರಬೇಕಾದ್ದು ಅವನಲ್ಲಿರಬೇಕಾದ ಗುಣ. ವೈಷ್ಣವನು ಇತರರ ದೋಷಗಳನ್ನು ಎಂದಿಗೂ ಎಣಿಸುವುದಿಲ್ಲ. ಸದ್ಗುಣಗಳು ಹಾಗೂ ದುರ್ಗುಣಗಳು ಪ್ರತಿಯೊಬ್ಬನಲ್ಲಿ ಇರುತ್ತದೆ ಎನ್ನುವುದು ಸಹಜವೇ. ಆದ್ದರಿಂದಲೇ ಹೀಗೊಂದು ವಚನವಿದೆ: ಸಜ್ಜನ ಗುಣಂ ಇಚ್ಛಂತಿ ದೋಷಂ ಇಚ್ಛಂತಿ ಪಾಮರಃ. ದೋಷ ಹಾಗೂ ಸದ್ಗುಣಗಳು ಪ್ರತಿಯೊಬ್ಬರಲ್ಲಿಯೂ ಇವೆ. ಆದರೆ ವೈಷ್ಣವನು ಸಾತ್ವಿಕ ವ್ಯಕ್ತಿ. ಒಬ್ಬನ ಸದ್ಗುಣಗಳನ್ನು ಮಾತ್ರ ಲೆಕ್ಕಕ್ಕೆ ಹಿಡಿಯುತ್ತಾನೆ, ದೋಷಗಳನ್ನಲ್ಲ. ನೊಣಗಳು ವ್ರಣಗಳಿರುವ ಸ್ಥಳಗಳನ್ನು ಅರಸಿದರೆ ದುಂಬಿಗಳು ಮಧುವನ್ನು ಅರಸುತ್ತವೆ. ಹರಿದಾಸ ಪಂಡಿತರು ವೈಷ್ಣವನೊಬ್ಬನಲ್ಲಿ ಎಂದೂ ದೋಷ ಹುಡುಕಲಿಲ್ಲ. ಅವನಲ್ಲಿ ಸದ್ಗುಣಗಳನ್ನು ಮಾತ್ರ ಪರಿಗಣಿಸುತ್ತಿದ್ದರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಈ ಹರಿದಾಸ್ ಪಂಡಿತರು ನೋಡಿ, ಈಗ ಹಿಂದಿನ ಶ್ಲೋಕದಲ್ಲಿ ಅವರು ಹೇಗೆ ಒಂದು ವಿಶ್ವಾಸವನ್ನ ಇಟ್ಟು ಈ ಗುಣಗಳನ್ನ ಲೀಲೆಗಳನ್ನ ಕೇಳೋದ್ರಲ್ಲಿ ಅವರು ತೊಡಗಿ ತೃಪ್ತರಾಗ್ತಿದ್ರು ಅನ್ನೋದನ್ನ ಹೇಳಿದ್ರು. ಸೊ ಇಲ್ಲಿ ಇನ್ನೊಂದು ಅವ್ರ ಗುಣವನ್ನ ಹೇಳ್ತಾ ಇದ್ದಾರೆ, ತುಂಬಾ ಒಳ್ಳೆಯ ಗುಣ. ಅದು ಹರಿದಾಸ್ ಪಂಡಿತರು ವೈಷ್ಣವರಲ್ಲಿ ಒಳ್ಳೆಯ ಗುಣಗಳನ್ನ ಮಾತ್ರ ನೋಡ್ತಾ ಇದ್ರು ಅಂತೆ. ಈಗ ನಾವು ಒಳ್ಳೆಯವರು ಅಂತ ಹೇಳಿ ನಾವು ಅನ್ಕೊಳ್ತೇವೆ, ಆದ್ರೆ ಇದರಲ್ಲಿ ಒಳ್ಳೆಯದನ್ನ ನಾವು ಕಾಣಲ್ಲ. ಆದ್ರೆ ಹರಿದಾಸ ಪಂಡಿತರು ವೈಷ್ಣವರಲ್ಲಿ ಒಳ್ಳೆಯ ಗುಣಗಳನ್ನ ಮಾತ್ರ ನೋಡ್ತಾ ಇದ್ರಂತೆ. ಅಂದ್ರೆ ಯಾವುದೇ ವ್ಯಕ್ತಿ ಇರ್ಲಿ ಅದು. ಸೊ ದೋಷಗಳನ್ನ ಎಂದಿಗೂ ಗಮನಿಸ್ತಾ ಇರ್ಲಿಲ್ಲ. ಸೊ ತಮ್ಮ ದೇಹ ಮನಸ್ಸು ಮತ್ತೆ ಮಾತಿನಿಂದ ಈ ಕಾಯ ವಾಚ ಮನಸ್ಸ ಮೂರರಲ್ಲೂ ಕೂಡ ವೈಷ್ಣವರನ್ನ ಸಂತೋಷ ಪಡಿಸ್ತಾ ಇದ್ರು ಅನ್ನೋದನ್ನ ಇಲ್ಲಿ ಅವರಿದ್ದ ಇನ್ನೊಂದು ರೀತಿಯಾದಂತಹ ಗುಣವನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಹೀಗೆಂದ್ರೆ ಈ ವೈಷ್ಣವ ಅನ್ನುವಂಥ ಒಂದು ಜೇನು ಹುಳ ಇದ್ದ ಹಾಗೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಗುಣವನ್ನ ಮಾತ್ರ ತೆಗೆದುಕೊಳ್ಳುತ್ತೆ, ದೋಷವನ್ನ ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ. ಯಾಕೆ? ಈಗ ಜೇನುಹುಳ ಏನ್ ಮಾಡುತ್ತೆ? ಜೇನುಹುಳ ಹೂವಿನ ಹತ್ರ ಹೋಗುತ್ತೆ. ಸೊ ಹೂವಿನಲ್ಲಿ ಇರುವಂತ ಮಕರಂದ ಮಾತ್ರ ಅದು ಹೀರ್ಕೊಳ್ಳುತ್ತೆ ಅಲ್ಲ. ಸೊ ಅದ್ರ ಬೇರೆ ಬೇರೆ ಗುಣಗಳು ಕೂಡ ಅದ್ರಲ್ಲಿ ಇರುತ್ತೆ ಹೂವಿನಲ್ಲಿ, ಅದನ್ನ ಅದು ತಗೊಳ್ಳೋದಿಲ್ಲ. ಸೊ ಕೇವಲ ಒಳ್ಳೇದನ್ನ ಮಾತ್ರ ಹೇರ್ಕೊಳ್ಳುತ್ತೆ, ಆಗ ಸಿಹಿಯನ್ನ ಮಾತ್ರ ತೆಗೆದುಕೊಳ್ಳುತ್ತೆ ಅಂತ. ಅದೇ ನೋಡಿ, ನೀವು ನೋಡಿದಾಗ ನೊಣ ಎಲ್ಲಿ ಹೋಗುತ್ತೆ? ಸೊ ಎಲ್ಲಿ ಕೆಟ್ಟದ್ದು ಜಾಗ ಇರುತ್ತೋ, ಎಲ್ಲೋ ಕೆಟ್ಟ ವಾಸನೆ ಇರುತ್ತೋ, ಒಂದು ಗಾಯ ಇರುತ್ತೋ, ನೋವಿರುತ್ತೋ, ಅಲ್ಲಿ ಮಾತ್ರ ಅದು ಹೋಗುತ್ತೆ. ಸೊ ಗಾಯ ಕಸದ ಕಡೆಗೆ ಹೋಗುವಂಥದ್ದು, ಕೆಟ್ಟದ್ದನ್ನೇ ಹುಡುಕುವಂಥದ್ದು ಈ ನೊಣ. ಹಾಗೆ ಅದರದ್ರ ಗುಣಕ್ಕೆ ಇದು ಹೊಂದುವಂಥದ್ದು. ಹಾಗೆ ವೈಷ್ಣವನಿಗೆ ಜೇನು ಹುಳದ ಹಾಗೆ ಇಲ್ಲಿ ಹೋಲಿಕೆಯನ್ನ ಮಾಡಿದ್ದಾರೆ. ಹೇಗೆ ಜೇನುಹುಳ ಒಳ್ಳೆಯದನ್ನ ಮಾತ್ರ ಗುರುತಿಸುತ್ತೋ, ಹಾಗೆ ಇಲ್ಲಿ ವೈಷ್ಣವರು ಕೂಡ ಒಳ್ಳೆಯ ಗುಣಗಳನ್ನ, ಇತರರಲ್ಲಿ ಒಳ್ಳೆಯ ಗುಣಗಳನ್ನ ಮಾತ್ರ ತೆಗೆದುಕೊಳ್ತಾನೆ, ದೋಷವನ್ನ ಬಿಡ್ತಾನೆ. ಸೊ ಇಲ್ಲಿ ಒಂದು ಪದ ಇದೆ, ಯಾವುದು? ವೈಷ್ಣವೇರ ಗುಣಗ್ರಾಹಿ ಅಂತ ಹೇಳಿ. ವೈಷ್ಣವೇರ ಗುಣಗ್ರಾಹಿ ಅಂದ್ರೆ ಏನು? ಗುಣಗ್ರಾಹಿ ಅಂದ್ರೆ ಗುಣವನ್ನ ಗ್ರಹಿಸುವಂಥದ್ದು ಅಂತ. ಯಾವ ಗುಣವನ್ನ ಗ್ರಹಿಸುವಂಥದ್ದು? ಸದ್ಗುಣಗಳನ್ನ ಗ್ರಹಿಸುವಂಥದ್ದು. ಗ್ರಹಿಸೋದು ಅಂದ್ರೆ ಏನು? ಸ್ವೀಕರಿಸುವಂಥವನು ಅಂತ. ಇಲ್ಲಿ ಗುಣಗ್ರಾಹಿ ಅನ್ನುವಂಥದ್ದು ಒಂದು ವ್ಯಕ್ತಿ ಹೆಸರಿಗೆ ಹೇಳ್ತಾ ಇರುವಂತದ್ದು. ಇಲ್ಲಿಗೆ ಈ ಇವರು ಹರಿದಾಸ್ ಪಂಡಿತರು ಹೇಗಿದ್ರೆ ಅಂದ್ರೆ ಅವ್ರಿಗೆ ಇನ್ನೊಂದು ರೀತಿಯಾಗಿ ಗುಣಗ್ರಾಹಿ ಅಂತ ಕರಿತಾ ಇದ್ರು. ಇದರಲ್ಲಿರುವಂತ ಒಳ್ಳೆಯ ಗುಣಗಳನ್ನ, ಸದ್ಗುಣಗಳನ್ನ ಗುರುತಿಸಿ ಅವುಗಳನ್ನ ಸ್ವೀಕರಿಸುವವನನ್ನ ಗುಣಗ್ರಾಹಿ ಅಂತ ಕರೀತಾರೆ. ಸೊ ಆ ಗುಣಗ್ರಾಹಿ ಆಗಿದ್ರು ಈ ಹರಿದಾಸ್ ಪಂಡಿತರು ಅಂತ ಹೇಳಿ. ಈ ಸಜ್ಜನರು ಯಾವಾಗ್ಲೂ ಕೂಡ ಗುಣವನ್ನು ನೋಡ್ತಾರೆ. ನಾವು ಹೇಳ್ತಾರೆ ನೋಡಿ, ನಮ್ಗೆ ಹಿಂದಿನ ದಿನದಲ್ಲಿ ಸಜ್ಜನರು ಸದ್ಗುಣಗಳನ್ನ ಮಾತ್ರ ನೋಡ್ತಾರೆ.
ಆದ್ರೆ ಪಾಮರರು ಏನ್ ಮಾಡ್ತಾರೆ, ಕೇವಲ ದೋಷವನ್ನ ಮಾತ್ರ ನೋಡ್ತಾರೆ ಅಂತ. ಹಾಗಿದ್ರೆ ಇಲ್ಲಿ ಯಾಕೆ ನಾವು ದೋಷವನ್ನ ನೋಡ್ಬಾರ್ದು? ಸೊ ಯಾಕೆ ನೋಡ್ಬಾರ್ದು ಅಂದ್ರೆ, ಪ್ರತಿ ಮನುಷ್ಯನಲ್ಲಿನೂ ಕೂಡ, ಪ್ರತಿಯೊಂದು ಜೀವಿನಲ್ಲಿನೂ ಕೂಡ, ಪ್ರತಿಯೊಂದು ಈ 84 ಜೀವರಾಶಿಗಳಲ್ಲಿಯೂ ಕೂಡ ದೋಷ ಇದ್ದೇ ಇರುತ್ತೆ ಅಲ್ಲ. ಈಗ ಒಂದೇ ಮಾವಿನ ಹಣ್ಣಿನ ಗಿಡ ಇದ್ರೂ ಕೂಡ ಒಂದು ರುಚಿಯಾಗಿರುತ್ತೆ, ಒಂದು ಅದರಲ್ಲಿ ಹುಳಿ ಆದ್ರೂ ಆಗಿರ್ಬೋದು, ಅಥವಾ ಹುಳ ಆದ್ರೂ ಹತ್ತಿರ್ಬೋದು ಅಲ್ಲ. ಅದು ದೋಷ ಅಲ್ಲ, ಯಾಕಂದ್ರೆ ಹುಳ ಆ ಒಂದು ಹಣ್ಣಿಗೆ ಹತ್ತಿದೆ. ಉಳಿದ ಕೆಲವೊಂದು ಹಣ್ಣುಗಳು ಒಳ್ಳೇದಿರ್ಬೋದು. ಸೊ ಪ್ರತಿಯೊಂದ್ರಲ್ಲೂ ಕೂಡ ನಾವು ಹೀಗೆ ಕೆಲವೊಂದು 3 ಗುಣಗಳನ್ನ, ತ್ರಿಗುಣಗಳನ್ನ ನೋಡೇ ನೋಡ್ತೇವೆ. ಯಾವುದು? ಸತ್ವ, ರಜಸ್ಸು ಮತ್ತೆ ತಮಸ್ಸು ಅನ್ನುವಂಥದ್ದು. ಪ್ರತಿ ಮನುಷ್ಯನಲ್ಲೂ ಕೂಡ ಒಳ್ಳೆಯ ಗುಣಗಳು, ಕೆಟ್ಟ ಗುಣಗಳು ಇದ್ದೇ ಇದೆ. ಸೊ ಅದು ಅಂದ್ರೆ ಗ್ಯಾರಂಟಿ. ಆದ್ರೆ ನಾವು ಏನು ನೋಡ್ತೇವೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು ನಮ್ಮ ಮನಸ್ಸಿಗೆ. ಹಾಗೆ ನಾವು ಒಳ್ಳೆದನ್ನೇ ನೋಡ್ಬೇಕಾಗಿರುವಂಥದ್ದು ಅಂತ ಇಲ್ಲಿ ಹರಿದಾಸ್ ಪಂಡಿತರು ಹೇಳ್ತಾರೆ. ಒಂದ್ ವೇಳೆ ನಾವೇನಾದ್ರೂ ದೋಷ ನೋಡಿದ್ರೆ ಏನಾಗುತ್ತೆ? ದೇಖಯೇ ದೋಷ ನಾ ದೇಖಯೇ ದೋಷ ಕಾಯ ಮನೋವಾಕ್ಯ ಕರೆ ವೈಷ್ಣವ ಸಂತೋಷ. ಒಂದ್ ವೇಳೆ ನಾವೇನಾದ್ರೂ ದೋಷವನ್ನ ನೋಡಿದ್ರೆ ಏನಾಗುತ್ತೆ? ದೋಷವನ್ನ ಆಗುವಂತ ಪರಿಣಾಮ ಏನು? ನಮ್ಮ ಮನಸ್ಸೇ ಕಲುಷಿತ ಆಗುತ್ತೆ. ಈಗ ನೋಡಿ, ಹುಳಿ ಹಣ್ಣನ್ನ ನಾವು ನೋಡಿ ಅದು ತಿನ್ನೋದ್ರಿಂದ ನಮ್ಗೆ ನಮ್ಮ ಮನಸ್ಸು ಕಲುಷಿತ ಆಗುತ್ತೆ. ಒಂದು ದೋಷಪೂರಿತವಾದಂತಹ ಸಂವಾದವನ್ನ ನಾವು ಕೇಳಿದಾಗ, ಒಂದು ಕೆಟ್ಟ ವಿಷಯವನ್ನ ನಾವು ಕೇಳಿದಾಗ ನಮ್ದು ಮನಸ್ಸೇನಾಗುತ್ತೆ? ಕಲುಷಿತ ಆಗೇ ಆಗತ್ತಲ್ಲ. ಸೊ ಪರಿಣಾಮ ಯಾರ ಮೇಲೆ ಆಗುತ್ತೆ? ನಮ್ಮ ಮೇಲೆ ಆಗುತ್ತೆ. ಮತ್ತೆ ನಮ್ಮ ಭಕ್ತಿ ಏನಾಗುತ್ತೆ? ಒಂದ್ ವೇಳೆ ನಾವೇನಾದ್ರೂ ಕೆಟ್ಟ ದೋಷಗಳನ್ನೇ ನಾವು ನೋಡ್ತಾ ಹೋದ್ರೆ ನಮ್ ಭಕ್ತಿ ಕುಂತಾ ಹೋಗುತ್ತೆ. ಅಪ್ಪ, ಈ ಭಕ್ತರಾಗಿ ಇವ್ರು ಹಿಂಗಿದ್ದಾರೆ, ಮತ್ತೆ ನಾವ್ ಹೇಗೆ ಮುಂದುವರಿಯೋದು? ಸೊ ಇದ್ರ ಅರ್ಥ, ನಾವು ಕೆಟ್ಟದನ್ನ ಮಾತ್ರ ನೋಡಿದ್ದೇವೆ, ಆ ವ್ಯಕ್ತಿಯಲ್ಲಿ ನಾವು ಒಳ್ಳೆ ಗುಣ ನೋಡ್ತಾನೆ ಇಲ್ಲಲ್ಲ. ಒಳ್ಳೇದು ಇದೆ ಅವನ ಹತ್ರ, ಹಾಗಾಗಿ ಆ ಸಂಬಂಧಗಳು ಹಾಳಾಗುತ್ತೆ. ಸೊ ನಮ್ಗೆ ಅವ್ರಿಗೆ ಏನು ಒಳ್ಳೆ ಸಂಬಂಧ ಇತ್ತೋ ಆ ಸಂಬಂಧ ಕುಸಿದು ಹೋಗುತ್ತೆ. ಸೊ ನಮ್ಗೆ ಅವ್ರಿಗೆ ಒಳ್ಳೆ ಒಂದು ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಕೇವಲ ನಾವು ದೋಷ ನೋಡ್ತಾ ಇದ್ದಾನೆ. ಹೀಗೆ ಭಕ್ತನಲ್ಲಿ ಒಳ್ಳೆಯ ಗುಣಗಳನ್ನ ಮಾತ್ರ ನಾವು ನೋಡ್ಬೇಕಾಗಿರುವಂಥದ್ದು. ಒಂದೇ ಒಂದು ದೋಷ ಇದ್ರೂನು ಕೂಡ ಆ ದೋಷ ಎಷ್ಟು ಒಂದೇ ಒಂದು ಒಳ್ಳೆ ಗುಣ ಇದ್ರೂ 100 ದೋಷ ಇದ್ರು 100 ದೋಷ ಬಿಡ್ಬೇಕು, ಒಂದು ಒಳ್ಳೆ ಗುಣವನ್ನ ನೋಡ್ಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ಹರಿದಾಸ್ ಪಂಡಿತರು ಹೇಳ್ತಾರೆ. ಸೊ ದೋಷದಿಂದ ನೋಡಿದ್ರೆ ನಮ್ಗೆ ನಿಂದನೆ, ಮನಸ್ಸು ನೋವಾಗುತ್ತೆ. ಗುಣವನ್ನ ನೋಡಿದ್ರೆ ನಮ್ಗೆ ಪ್ರೇರಣೆ ಸಿಗುತ್ತೆ. ನೋಡಿ, ಯಾರಾದ್ರೂ ಒಳ್ಳೆ ಗುಣ ಇದ್ರೆ ಒಳ್ಳೆ ಗುಣದಿಂದ ನಾವು ಪ್ರೇರಿತರಾಗ್ತೇವೆ ಅಲ್ಲ. ನಾವು ಕೂಡ ಹಾಗೆ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅನುಕರಣೆ ಬೇಡ, ಅಟ್ಲೀಸ್ಟ್ ಅನುಸರಣೆ ಇರ್ಲಿ. ಅವ್ರ ಹತ್ರ ಅದೇ ಇದೆ ಅಂದ್ರೆ ನಾನು ಕೂಡ ಹಾಗೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಅನುಸರಣೆ ಇಂದ ನಮ್ಗೆ ಪ್ರೇರಣೆ ಸಿಗಬಹುದು. ಆ ಗುಣವನ್ನು ಕೂಡ ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬಹುದು. ಎರಡನೇ ಒಂದು ಸ್ಟಾನ್ಸನಲ್ಲಿ ಕಾಯ ಮನೋವಾಕ್ಯ ಅಂತ ಇದೆ. ಇಲ್ಲಿ ದೇಹದಿಂದ ಹೇಳ್ತಾ ಇರುವಂತದ್ದು, ದೇಹ, ಮನಸ್ಸು ಮತ್ತೆ ವಾಚ. ಕರೆ ವೈಷ್ಣವ ಸಂತೋಷ. ವೈಷ್ಣವರಿಗೆ ಯಾವಾಗ್ಲೂ ಕೂಡ ಅವರು ಸಂತೋಷವನ್ನ ಕೊಡ್ತಿದ್ರು ಹರಿದಾಸ್ ಪಂಡಿತರು ಅಂತ ಹೇಳ್ತಾರೆ. ಸೊ ಹೇಗೆ ಕೊಡ್ತಾ ಇದ್ರು? ದೇಹ ಅಂದ್ರೆ ದೇಹದಿಂದ ಹೇಗೆ ಸಂತೋಷ ಕೊಡ್ಬಹುದು? ಸೇವೆ ಮಾಡೋದು, ಅವ್ರಿಗೆ ಸಹಾಯ ಮಾಡುವಂಥದ್ದು. ಮತ್ತೆ ಮನಸ್ಸಿನಿಂದ ಅವ್ರು ಹೇಗೆ ಸೇವೆ ಕೊಡ್ತಾ ಇದ್ರು? ಒಳ್ಳೆಯ ಭಾವನೆ ಇಟ್ಕೊಳ್ಳುವಂಥದ್ದು, ಅಸೂಯೆ ಇಲ್ಲದೆ ಇರುವಂತದ್ದು, ಅಸೂಯೆ ಇಲ್ಲದೆ ಪ್ರೀತಿಯನ್ನ ಮಾಡುವಂಥದ್ದು. ಮಾತಿನಿಂದ ಹೇಗೆ ಮಾಡ್ಬೋದು? ನಾವು ಅವರನ್ನ ಗುಣಗಾನ ಮಾಡುವಂಥದ್ದು ಅಲ್ಲ. ಈಗ ಯಾರ ಹತ್ರ ಆದ್ರೂ ಒಳ್ಳೆ ಗುಣ ಇದ್ರೆ ಎಷ್ಟು ಜನ ನಾವು ಅವ್ರ ಒಳ್ಳೆ ಗುಣವನ್ನ ಗುಣಗಾನ ಮಾಡ್ತೇವೆ? ಯಾರು ಮಾಡಲ್ಲ, ಯಾಕಂದ್ರೆ ನಾವು ಕಡಿಮೆ ಆಗೋಗ್ಬಿಡ್ತೀವಿ ಅಂತ ನಾವು ಅನ್ಕೊಳ್ತೇವೆ ಅಲ್ಲ. ಇಲ್ಲ, ಒಂದು ಒಳ್ಳೆ ಗುಣ ಇದ್ರು ಅಪ್ರಿಸಿಯೇಟ್ ಮಾಡಿ, ಅವ್ರಿಗೆ ಪ್ರೋತ್ಸಾಹಿಸಿ. ಅದೇ ಮಾತಿನ ಮೂಲಕ ಇರುವಂತಹ ಒಂದು ಪ್ರೇರಣೆ. ಸೊ ಕಟುವಾಗಿ ಮಾತನಾಡದೆ ಇರುವಂತದ್ದು, ಮಾತಿನ ಮೂಲಕ ಒಂದು ವೈಷ್ಣವರಿಗೆ ಸಂತೋಷ ಕೊಡುವಂಥದ್ದು ಇದೆ ಅಲ್ಲ. ಅವ್ರದ್ದು ಪ್ರಾಂಪ್ಟ್ನೆಸ್ ಇರ್ಬೋದು, ಅವರದ್ದು ಒಂದು ಹೇಳುವಂತಹ ರೀತಿ ಇರ್ಬೋದು, ಅವ್ರು ಮಾತನಾಡುವಂತಹ ಶೈಲಿ ಆಗಿರಬಹುದು, ಅವರು ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಎಲ್ಲರ ಜೊತೆಗೆ ಅದಾಗಿರಬಹುದು, ಅವರು ಪ್ರವಚನ ಕೊಡುವಂತಹ ರೀತಿ ಆಗಿರಬಹುದು, ಕೇಳುವಂತಹ ರೀತಿನೇ ಆಗಿರಬಹುದು, ಓಪನ್ ಅಪ್ ಆಗಿರಬಹುದು ಅಲ್ಲ. ಸೊ ಒಪ್ಕೊಳ್ಳುವಂತ ರೀತಿ ಆಗಿರ್ಬಹುದು. ಸೊ ಇವೆಲ್ಲವೂ ಕೂಡ ನಾವು ಮಾತಿನ ಮೂಲಕ ವೈಷ್ಣವರನ್ನ ಪ್ರೋತ್ಸಾಹಿಸಬಹುದು ಅಂತ ಹೇಳಿ. ನೋಡಿ, ಹೇಗೆ ಒಂದು ಹಾಲ್ನಲ್ಲಿ ನೀರಿದೆ, ನಿಮ್ಗೆ ಗೊತ್ತು ನೀರಿದೆ ಅಂತ ಹೇಳಿ ಹಾಲ್ನಲ್ಲಿ ಅಲ್ಲ. ಹಾಲ್ನಲ್ಲಿ ನೀರಿದೆ ಅಂತ ಗೊತ್ತಿದ್ರು ಬಳಸ್ತಿರ್ತಾನೆ ಅದನ್ನ. ಇಲ್ಲ, ನನಗೆ ಹಾಲು ತೆಗೆದುಕೊಡು, ನೀರ್ ತೆಗೆದುಕೊಡು, ನಾನು ಹಾಲನ್ನ ಮಾತ್ರ ಬಳಸ್ತೀನಿ ಅಂತ ನೀವು ಹೇಳೋದಿಲ್ಲ. ಹಾಗೆ ನಾವಿಲ್ಲಿ 2 ಗುಣಗಳಿರುತ್ತೆ ಒಬ್ಬ ವ್ಯಕ್ತಿಯಲ್ಲಿ, ಆದ್ರೆ ದೋಷವನ್ನ ನಾವು ಬಿಡಬೇಕು. ಆ ಹಾಲಿನ ಗುಣವನ್ನ ಮಾತ್ರ, ಹಾಲಿನಂತ ಗುಣವನ್ನ ಮಾತ್ರ ನಾವು ಸ್ವೀಕರಿಸ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹರಿದಾಸ್ ಪಂಡಿತರಿಂದ ನಮ್ಗೆ ಗೊತ್ತಾಗತ್ತೆ. ಒಂದ್ ವೇಳೆ ನಾವೇನಾದ್ರೂ ಟೀಕೆ ಮಾಡೋಕ್ಕಿಂತ ಮೊದ್ಲು ಟೀಕೆ ಮಾಡಿದ್ರೆ ಅಥವಾ ಮಾಡೋಕ್ಕಿಂತ ಮೊದ್ಲು
ಸೊ ಅವನಲ್ಲಿ ಯಾವ ಗುಣ ಇದೆ ಅಂತ ಯೋಚಿಸ್ಬೇಕು. ಟೀಕೆ ಮಾಡೋಕ್ಕಿಂತ ಮೊದಲು ನಾನು ಪರಿಪೂರ್ಣನಾ ಅನ್ನಂತ ನನ್ನನ್ನು ನಾನು ಪ್ರಶ್ನಿಸ್ಕೋಬೇಕು. ನಾನು ಅವ್ರಿಗೆ ಹೇಳ್ತೀನಿ ಅವ್ರು ಹೀಗೆ ಅಂತ. ಸೊ ನಾನ್ ಪರಿಪೂರ್ಣನಿದ್ದೇನಾ? ಸೊ ಹೀಗೆ ಪ್ರತಿದಿನ ಕನಿಷ್ಠ ಏನ್ ಮಾಡ್ಬೇಕು ನಾವು, ಒಂದು ಭಕ್ತನನ್ನ ಪ್ರಶಂಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಕನಿಷ್ಠ ಒಂದು ಭಕ್ತನನ್ನ ಒಂದು ದಿನದಲ್ಲಿ. ಸೊ ಇದು ನಮ್ಗೆ ಏನಾಗುತ್ತೆ, ಪ್ರಾಕ್ಟೀಸ್, ಅಭ್ಯಾಸ ಆಗತ್ತೆ. ಏನು ಸಂತೋಷವನ್ನ, ಈ ಒಂದು ವೈಷ್ಣವರಿಗೆ ಸಂತೋಷವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಮಾತಿನ ಮೂಲಕ ಅಂತ ಹೇಳಿ. ಹೀಗೆ ಇದರ ಒಂದು ಸಾರಾಂಶ ಹೇಗಿದೆ ಅಂತಂದ್ರೆ, ಈ 62ನೇ ಶ್ಲೋಕದ್ದು ಗುಣವನ್ನ ನೋಡಿದ್ರೆ, ಒಳ್ಳೆ ಗುಣವನ್ನ ನೋಡಿದ್ರೆ ನಮ್ಗೆ ಭಕ್ತಿ ಬೆಳೆಯುತ್ತೆ. ಸೊ ದೋಷವನ್ನ ನಾವು ನೋಡಿದ್ರೆ ಭಕ್ತಿ ಕುಗ್ಗುತ್ತೆ. ಹಾಗಾಗಿ ದೋಷವನ್ನ ನಾವು ಅದನ್ನ ಕಡೆಗಾಣಿಸಿ ಗುಣವನ್ನ ಮಾತ್ರ ನಾವು ನೋಡ್ಬೇಕು ಅನ್ನೋದನ್ನ ಇದು ಇಲ್ಲಿ ನಮ್ಗೆ ಈ ಹರಿದಾಸ್ ಪಂಡಿತರ ಒಂದು ಮಾತಿನಿಂದ ತಿಳಿಯುತ್ತೆ. ಮುಂದಿನ ಶ್ಲೋಕನ ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8ರ 63ನೇ ಶ್ಲೋಕ. ನಿರಂತರ ಶೂನ್ಯ ತೆಂಗ ಹೋ ಚೈತನ್ಯ ಮಂಗಲ ತಾಂಗಹಾರ ಪ್ರಸಾದೆ ಶೂನೇರ ವೈಷ್ಣವ ಸಕಲ. ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ನಿರಂತರ ಶೂನ್ಯ ತೇಜ ಹೋ ಚೈತನ್ಯ ಮಂಗಲ ಮಾತಾಜಿ. ಮಂಗಲ ಸಾಂಗಾಹಾರ ಪ್ರಸಾದೆ ಸುನೀರ ವೈಷ್ಣವ ಸಕಲ. ನಿರಂತರ ಯಾವಾಗಲೂ ಶ್ರವಣ ಮಾಡುತ್ತಾರೆ. ತೇಂಗಹೋ ಅವರು ಚೈತನ್ಯ ಮಂಗಳ ಎನ್ನುವ ಗ್ರಂಥ. ತಾಂಗಹಾರ ಅವರ ಪ್ರಸಾದೆ ಅನುಗ್ರಹ. ಸುನೇನ ಕೇಳುವರು. ವೈಷ್ಣವ ಸಕಲ ಎಲ್ಲ ವೈಷ್ಣವರು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಲಿ. ಶ್ರೀ ಚೈತನ್ಯ ಮಂಗಳದ ವಾಚನವನ್ನು ಅವರು ಸದಾ ಶ್ರವಣ ಮಾಡುತ್ತಿದ್ದರು. ಅವರ ಅನುಗ್ರಹದಿಂದಾಗಿ ಇತರ ವೈಷ್ಣವರು ವಾಚನವನ್ನು ಆಲಿಸಬಹುದಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು, ಹರಿದಾಸ ಪಂಡಿತರು ಯಾವಾಗ್ಲೂ ಕೂಡ ಚೈತನ್ಯ ಮಂಗಳ ಅನ್ನುವಂತಹ ಗ್ರಂಥವನ್ನ ಹೇಳ್ತಿದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಈ ಚೈತನ್ಯ ಮಂಗಳ ಅನ್ನುವಂಥದ್ದು ಬಂಗಾಳಿ ಭಾಷೆಯಲ್ಲಿ ಇರುವಂತಹ ಒಂದು 16ನೇ ಶತಮಾನದ ಗ್ರಂಥ. ಇದರಲ್ಲಿ ಈ ಚೈತನ್ಯ ಮಹಾಪ್ರಭುಗಳ ಒಂದು ಲೀಲೆಗಳನ್ನ, ಅವರ ಜೀವನದ ಒಂದು ಕಥೆಯನ್ನ ವಿವರಿಸಲಾಗಿದೆ. ಹಾಗಾಗಿ ಇದು ಒಂದು ಪ್ರಸಿದ್ಧ ಜೀವನದ ಚರಿತ್ರೆ. ಹೇಗೆ ನಾವು ಚೈತನ್ಯ ಚರಿತಾಮೃತ ಅಂತ ಓದ್ತಾ ಇದ್ದೇವೆ, ಅದು ಕೂಡ ಚೈತನ್ಯರ ಒಂದು ಜೀವನದ ಚರಿತ್ರೆ ಇದೆ ಅಂತ ಹೇಳ್ತಾರೆ. ಸೊ ಇದನ್ನ ಮೊದಲು ನೋಡಿದ ಗೌಡಿಯ ವೈಷ್ಣವರ ಒಂದು ಕವಿ ಶ್ರೀಲ ಲೋಚನ್ ದಾಸ್ ಠಾಕೂರರು ಅಂತ ಹೇಳಿ ಅವರು ಬರೆದಿರುವಂಥದ್ದು ಈ ಚೈತನ್ಯ ಮಂಗಳ ಅನ್ನುವಂಥದ್ದು. ಇಲ್ಲಿ ಏನು ಹೆಚ್ಚಾಗಿ ತೋರಿಸಿದ್ದಾರೆ ಅಂತಂದ್ರೆ, ಈ ಭಗವಂತನ ಮತ್ತೆ ಮಾನವರ ಮಧ್ಯೆ ಇರುವಂತಹ ಒಂದು ಭಾವನಾತ್ಮಕ ಅಂಶಗಳನ್ನ ಕೇಂದ್ರೀಕರಿಸಿ ಬರೆದಿರುವಂತಹ ಒಂದು ಚರಿತ್ರೆ ಇದು. ಸೊ ಈಗ ಹೇಗೆ ಇಲ್ಲಿನೂ ಕೂಡ ಭಕ್ತರು ಹೇಗಿದ್ರು, ಭಕ್ತರ ಮತ್ತೆ ಭಗವಂತನ ನಡುವೆ ಯಾವ ಭಾವ ಇತ್ತು ಅನ್ನೋದನ್ನ ಹೇಗೆ ತಿಳಿಸಿದಾರೋ, ಅದು ಕೂಡ ಹಾಗೆ ಕಾವ್ಯಾತ್ಮಕವಾದಂತಹ ಒಂದು ಭಾವ ಅಲ್ಲಿ ಇತ್ತು ಅಂತ ಹೇಳಿ. ಮತ್ತೆ ಇದು ಈ ಕೇಳಿರ್ಬೋದು ಮುರಾರಿ ಗುಪ್ತಾ ಅಂತ ಹೇಳಿ. ಸೊ ಅವರು ರಚಿಸಿರುವಂತ ಒಂದು ಸಂಸ್ಕೃತದ ಒಂದು ಶ್ಲೋಕ ಸೊ ಆ ಒಂದು ಜೀವನ ಚರಿತ್ರೆಯನ್ನು ಕೂಡ ಇದು ಆಧರಿಸಿದೆ ಅಂತ ಇಲ್ಲಿ ಹೇಳ್ತಾರೆ. ಕೃಷ್ಣ. ಸೊ ಹೀಗೆ ಇದು ಚೈತನ್ಯ ಮಂಗಳ ಅನ್ನುವಂಥ ಗ್ರಂಥ. ಸೊ ಇದನ್ನ ಅವರು ಸದಾ ಕೇಳ್ತಾ ಇದ್ರು ಅಂತ. ಸೊ ಅವರ ಕೃಪೆಯಿಂದ ಈಗೆಲ್ಲ ನಾವು ಇದನ್ನ ಕೇಳ್ತಾ ಇದ್ದೇವೆ. ಯಾರು ಈಗ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಬರೆದಿರುವಂತಹದ್ದು ನಾವೀಗ ಕೇಳ್ತಾ ಇದ್ದೇವೆ. ಹಾಗೆ ಸೊ ಅವರು ಆ ಚೈತನ್ಯ ಮಂಗಳವನ್ನ ಕೇಳ್ತಾ ಇದ್ರು ಅಂತ ಹೇಳಿ. ಸೊ ಅವರ ಕೃಪೆಯಿಂದ ಇತರ ವೈಷ್ಣವರು ಕೂಡ ಅದನ್ನ ಕೇಳುವ ಭಾಗ್ಯ ಪಡೆದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇರುವಂತದ್ದು. ಸೊ ಮೂಲವಾಗಿ ಏನ್ ಹೇಳುತ್ತೆ ಇದು, ನಾವು ನಿರಂತರವಾಗಿ ಕೇಳ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸುತ್ತೆ. ಸೊ ನಿರಂತರವಾಗಿ ಕೇಳೋದಂದ್ರೆ ಏನು, ನಿರಂತರ ಶೂನ್ಯ ತೆಂಗ ಹೋ ಚೈತನ್ಯ ಮಂಗಲ. ನಿರಂತರ ಕೇಳುವಂಥದ್ದು ಅಂತ, ನಿರಂತರವಾಗಿ ಕೇಳ್ತೀವೋ ಅದನ್ನೇ ನಾವು ಹಾಗೇನೆ ನಾವು ಬದುಕ್ತೀವಿ ಅಂತ ಹೇಳಿ. ಈಗ 1 ವಾರ ನಾನು ಕೇಳ್ದೆ,
ನೆಕ್ಸ್ಟ್ ವೀಕ್ ನಾನು ಅದನ್ನ ಕೇಳಲಿಲ್ಲ. ಸೊ ಇದು ನಿರಂತರತೆ ಅಲ್ಲ. ನಿರಂತರವಾಗಿ ಕೇಳೋದ್ರಿಂದ ಅದನ್ನ ನಾವು ಬದುಕ್ತೀವಿ ಅಂತ ಹೇಳಿ. ಸೊ ಸ್ವಂತ ಆನಂದ ಅದರಿಂದ ನಾವು ಪಡಿಬಹುದು. ಸೊ ಹೀಗೆ ಆ ಪಡೆದಂತ ಆನಂದವನ್ನ ಇತರರಿಗೆ ಹಂಚಬಹುದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಹರಿದಾಸ್ ಪಂಡಿತರು. ಸೊ ನಿರಂತರವಾಗಿ ಕೇಳೋದು ಅಂದ್ರೆ ಏನು, ನಿರಂತರತೆ ಅಂತಂದ್ರೆ ಏನು? ನಾವೇನ್ ಅಂತೀವಿ ನಿರಂತರವಾಗಿ ಅಂದ್ರೆ ಯಾವಾಗ್ಲೂ ಕೂಡ ಅಲ್ಲ. ಯಾವಾಗ್ಲೂ ಕೂಡ ಅಂದ್ರೆ ಅಲ್ಲ. ಅಂದ್ರೆ ಇನ್ ಕೆಲವೊಬ್ರು ಹೇಳ್ತೇವೆ ಸಮಯ ಸಿಕ್ಕಾಗ ಮಾತ್ರ ಅಂತ ಹೇಳಿ. ಇಲ್ಲ, ಸಮಯ ಸಿಕ್ಕಾಗ ಮಾತ್ರ ಕೂಡ ಅಲ್ಲ. ನಿರಂತರತೆ ಅಂದ್ರೆ ಏನು? ನಮ್ಮ ಒಂದು ಜೀವನದಲ್ಲಿ ಇದೇ ನಮ್ಮ ಭಾಗವಾಗಿ ಕೇಳುವಂಥದ್ದು. ಸೊ ನಮ್ಮ ಜೀವನ ಒಂದು ಭಾಗ ಇದು. ಹೇಗೆ ನಮ್ಮ ಒಂದು ಕುಟುಂಬ ನಮ್ಮ ಜೀವನದ ಭಾಗನೋ ಹಾಗೆ ಶ್ರವಣ ಅನ್ನುವಂಥದ್ದು ನಮ್ಮ ಜೀವನದ ಭಾಗ ಅಂತ ನಾವೇನಾದ್ರೂ ಕೇಳಿದ್ರೆ ಅದಕ್ಕೆ ನಾವು ನಿರಂತರತೆ ಅಂತ ಇಲ್ಲಿ ಹೇಳ್ತೀವಿ. ಆ ಹೀಗೆ ನಾವೇನಾದ್ರೂ ದಿನಾಲು ಕೂಡ ಈ ನ್ಯೂಸ್ ನೋಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ಅಲ್ಲ. ಸೊ ಅದಲ್ಲೇ ನಾವಿದ್ದಾಗ ನಮ್ಮ ಚಿಂತನೆಗೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ನಾವ್ ಅಲ್ಲೇ ಇರ್ತೇವೆ, ಅದೇ ಯೋಚನೆ ನಮ್ಗೆ. ಇವತ್ತು ನ್ಯೂಸ್ ಅಲ್ಲಿ ಏನಾಯ್ತು, ಸೋಷಿಯಲ್ ಮೀಡಿಯಾನಲ್ಲಿ ಏನಾಯ್ತು, ಯಾಕೆ ಕೇವಲ ನಾವ್ ಅದನ್ನೇ ಕೇಳ್ತಾ ಇರುವಂತದ್ದು. ಹಾಗಾಗಿ ನಮ್ಮ ಚಿಂತನೆ ಕೂಡ ಅದೇ ಪರಿಣಾಮ ಬೀರುತ್ತೆ. ಅದೇ ರೀತಿ ಈ ಲೀಲೆ ಕಥೆಗಳನ್ನ ನಿರಂತರವಾಗಿ ಕೇಳೋದ್ರಿಂದ ಮನಸ್ಸು ಯಾವಾಗ್ಲೂ ಕೂಡ ಭಕ್ತಿಮಯವಾಗುತ್ತೆ ಅನ್ನೋದನ್ನ ಹರಿದಾಸ್ ಪಂಡಿತರು ತಮ್ಮ ಈ ನಿರಂತರತೆ ಶೂನ್ಯತೆಂಗ ಹೋ ಚೈತನ್ಯ, ಕೃಷ್ಣ ಕವಿದಾಸ್ ಗೋಸ್ವಾಮಿ ಅವರು ಹರಿದಾಸ್ ಪಂಡಿತರ ಕುರಿತಾಗಿ ನಿರಂತರ ಶೂನ್ಯತೆಂಗ ಹೋ ಚೈತನ್ಯ ಮಂಗಲ. ಸೊ ಅವರು ನಿರಂತರವಾಗಿ ಚೈತನ್ಯ ಮಂಗಳವನ್ನ ಕೇಳ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ. ಸೊ ಚೈತನ್ಯ ಮಂಗಳವನ್ನ ಕೇಳೋದ್ರಿಂದ ಏನಾಗುತ್ತೆ? ತಾಂಗಹಾರ ಪ್ರಸಾದೆ ಶುನೇರ ವೈಷ್ಣವ ಸಕಲ. ಸೊ ಇದು ಕೇವಲ ಚೈತನ್ಯ ಮಂಗಳ ಅನ್ನುವಂಥದ್ದು ಕೇವಲ ಗ್ರಂಥ ಅಲ್ಲ, ಕೇವಲ ಕಥೆ ಅಲ್ಲ. ಸೊ ಇದು ಒಂದು ಆತ್ಮವನ್ನ ಶುದ್ಧಿ ಮಾಡುವಂತ ಒಂದು ಶಕ್ತಿಯನ್ನ ಹೊಂದಿದೆ. ನಾವೇನ್ ಹೇಳ್ತೀವಿ, ಒಂದು ಕತೆ ಕೇಳ್ತಾ ಇದ್ದೀವಿ ಅಂತ ಹೇಳ್ಕೊತೀವಿ, ನಾವೇನಾದ್ರೂ ಪ್ರವಚನ ಕೇಳ್ತಾ ಇದ್ದೀವಿ, ಇಲ್ಲ. ಸೊ ನಾವು ಕೇಳ್ತಾ ಇರೋದು ಯಾಕೆ ಅಂದ್ರೆ ನಮ್ಮ ಆತ್ಮವನ್ನ ಶುದ್ಧ ಮಾಡ್ಲಿಕ್ಕೆ, ನಮ್ಮ ಮನಸ್ಸನ್ನು ಕೂಡ ಅಲ್ಲ, ನಮ್ಮ ಆತ್ಮವನ್ನ ಶುದ್ಧ ಮಾಡುವ ಶಕ್ತಿ ಆ ಪ್ರವಚನಕ್ಕೆ ಇದೆ, ಆ ಕಥೆಗೆ ಇದೆ. ನೋಡಿ ಹೇಗೆ ಅಂಬರೀಷ್ ಇವರು ಪರೀಕ್ಷಿತ ಮಹಾರಾಜರು ಕೇಳಿರುವಂಥದ್ದು, ಮತ್ತೆ ಶುಕಮುನಿಗಳು ಹೇಳಿರುವಂಥದ್ದು, ಸೌನಕಾದಿಗಳು ಕೇಳಿರುವಂಥದ್ದು. ಸೊ ಅವರು ಅಲ್ಲಿ ಏನ್ ಮಾಡ್ಕೊಂಡ್ರು? ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳಿಲ್ಲ, ಆತ್ಮವನ್ನ ಶುದ್ಧಿ ಮಾಡ್ಕೊಂಡ್ರು ಅವರು. ಸೊ ಆತ್ಮವನ್ನ ಶುದ್ಧಿ ಮಾಡುವಂತ ಶಕ್ತಿ ಇಲ್ಲಿ ಹೊಂದಿದೆ. ಸೊ ಇದ್ರ ಪರಿಣಾಮ ಏನಾಗುತ್ತೆ? ಆತ್ಮ ಶುದ್ಧಿ ಆದಾಗ ನಮ್ಮ ಮನಸ್ಸು ಸ್ವಯಂ ಚಾಲಿತವಾಗಿ ಶಾಂತವಾಗಿರುತ್ತೆ. ಕೃಷ್ಣನ ಬಗ್ಗೆ ಇನ್ನೂ ಕೂಡ ಆಸಕ್ತಿ ರುಚಿ ಹೆಚ್ಚಾಗುತ್ತೆ. ಸೊ ಆಸಕ್ತಿ ರುಚಿ ಹೆಚ್ಚಾದ್ರೆ ನಮ್ಗೆ ಭಕ್ತಿ ಗಾಢವಾಗುತ್ತೆ ಅನ್ನೋದು ತಿಳಿಯುತ್ತೆ. ಸೊ ಇನ್ನೊಂದಿದೆ ಇಲ್ಲಿ, ಅಂಗಹಾರ ಪ್ಲಸ್ ಶುನೇರ ವೈಷ್ಣವ ಸಕಲ. ಶುನೇರ್ ವೈಷ್ಣವ ಸಕಲ ಅಂದ್ರೆ ಕೇವಲ ಅವ್ರು ಕೇಳಲಿಲ್ಲ, ಯಾರು ಹರಿದಾಸ ಪಂಡಿತರು ಮಾತ್ರ ಕೇಳಲಿಲ್ಲ, ಹರಿದಾಸ ಪಂಡಿತರ ಕೃಪೆಯಿಂದ ಇತರರು ಕೂಡ ಕೇಳಿದ್ರು ಅಲ್ಲ. ಶುಕಮುನಿಗಳು ತಮ್ಮ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ, ಮತ್ತೆ ವ್ಯಾಸದೇವರ ಒಂದು ಕೃಪೆಯಿಂದ, ಮತ್ತೆ ಜೊತೆಗೆ ಶಿವ ಪಾರ್ವತಿಯರ ಒಂದು ಸಂವಾದದಿಂದ ಕೇಳಿರುವಂತಹ ಭಾಗವತ ಅವ್ರಿಗೆ ಮುಂದೆ ಇತರರಿಗೂ ಹೇಳೋ ಹಾಗೆ ಆಯ್ತು ಅಲ್ಲ. ಅವರ ಕೃಪೆಯಿಂದ ಇತರರು ಕೂಡ ಕೇಳಿದ್ರು. ಹೀಗೆ ಇಲ್ಲಿನೂ ಕೂಡ ಹರಿದಾಸರ ಪಂಡಿತರು ಕೇಳಿರುವಂತಹ ಈ ಚೈತನ್ಯ ಮಂಗಲ ತಾವು ಕೇಳೋದಷ್ಟಲ್ಲದೆ ಇತರರಿಗೂ ಕೂಡ ಕೇಳುವಂತ ಅವಕಾಶ ಒದಗಿಸ್ತು ಅಂತ ಹೇಳಿ. ಯಾರ ಮೂಲಕ? ಇವರ ಮುಖೇನ. ಸೊ ನಿಜವಾದ ಭಕ್ತ ಯಾವಾಗ್ಲೂ ಕೂಡ ಸ್ವಾರ್ಥ ಇರೋದಿಲ್ಲ. ಸೊ ಕೇವಲ ನನಗಾಗಿರ್ಬೇಕು ಅಂತ. ಸೊ ಅವನು ಇತರರಿಗೂ ಕೂಡ ಕೇಳೋ ಹಾಗೆ, ತಾನು ಕೇಳಿದ್ದನ್ನ ಇತರರು ಕೂಡ ಕೇಳಲಿ ಅನ್ನುವಂತ ಮನಸ್ಥಿತಿ ಅವನದಾಗಿರುತ್ತೆ ಅಂತ ಹೇಳಿ ಇಲ್ಲಿ ನಾವು ತಿಳ್ಕೊಬಹುದು. ಹೇಗೆ ಒಂದು ದೀಪ ತನ್ನ ಬೆಳಕನ್ನ ಕಳ್ಕೊಳ್ಳೋದಿಲ್ಲ, ಹೆಂಗೆ ಕಳ್ಕೊಳ್ಳೋದಿಲ್ಲ? ಇನ್ನೊಂದು ದೀಪವನ್ನ ಹಚ್ಚಿದ್ರು ತನ್ನ ಬೆಳಕನ್ನ ಕಳ್ಕೊಳ್ಳೋದಿಲ್ಲ. ಹಾಗೆ ಹರಿದಾಸ್ ಪಂಡಿತರು ತಾವು ಈ ಶ್ರವಣದಿಂದ ಇತರರಿಗೆ ಆ ಶ್ರವಣದ ಒಂದು ಅವಕಾಶ ಕೊಟ್ರು ಕೂಡ ತಾವು ಆ ಶ್ರವಣ ಮಾಡಿಕೊಂಡಿರುವಂತಹ ಒಂದು ಆಲಿಕೆಯ ಆ ಶುದ್ಧತ್ವವನ್ನ ತಾವು ಕಳ್ಕೊಳ್ಳಿಲ್ಲ ಅಂತ ಹೇಳಿ. ಸೊ ಹೀಗೆ ವೈಷ್ಣವ ಯಾವಾಗ್ಲೂ ಕೂಡ ಇನ್ನೊಂದು ದೀಪ ಆಗ್ಬೇಕು. ಸೊ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚುವಂತವನಾಗ್ಬೇಕು. ಹೀಗೆ ನೀವು ಜ್ಞಾನವನ್ನ ಹಂಚಿದ್ರೆ ಅದು ಕಡಿಮೆ ಆಗೋದಿಲ್ಲ, ಅದು ಯಾವಾಗ್ಲೂ ಕೂಡ ಹೆಚ್ಚುತ್ತೆ ಅನ್ನೋದು ಈ ಒಂದು ಶ್ಲೋಕದಿಂದ ಗೊತ್ತಾಗುತ್ತೆ. ಸೊ ಹೀಗೆ ನಮ್ಗೆ ಒಂದು ರಹಸ್ಯ ತಿಳಿತು ಇಲ್ಲಿ. ಏನ್ ರಹಸ್ಯ ತಿಳಿತು? ಶ್ರವಣ ಅನ್ನುವಂಥದ್ದು ಮುಖ್ಯ ಸಾಧನೆ. ಯಾಕೆಂದ್ರೆ ಈ ಕಣ್ಣು ನೋಡ್ಬಹುದು, ಕಣ್ಣು ನೋಡ್ಲಿಕ್ಕೆ ಎಷ್ಟು ಸಾಧ್ಯ ಇದೆ? ನಾವು ಎಷ್ಟೇ ನಿರಂತರವಾಗಿ ದೃಷ್ಟಿ ಒಂದು ವಿಷಯದ ಮೇಲೆ ಹರಿಸಿದ್ರು ಕೂಡ, ಒಂದು ಫೋಟೋ ಮೇಲೆ ಹರಿಸಿದ್ರು ಕೂಡ, ಇವನ್ ಒಂದು ವಿಗ್ರಹದ ಮೇಲೆ ಹರಿಸಿದ್ರು ಕೂಡ ಕಣ್ಣು ನಾವು ಪಿಳಿಕಿಸ್ತೀವಿ ಅಲ್ಲ. ಆ ಲವ ಮಾತ್ರ ಏನಿದೆಯಲ್ಲ, ಕಣ್ಣು ಪಿಳಿಕಿರೋದು ಅದು ತಾತ್ಕಾಲಿಕ. ಅಂದ್ರೆ ಆ ಒಂದು ಕ್ಷಣ ಏನೈತಲ್ಲ, ಆ ವಿಗ್ರಹ ನೋಡೋದನ್ನ ಬಿಟ್ಟೋಗ್ಬಿಡುತ್ತೆ ಆ ಕಣ್ಣು
ತಪ್ಪಿಸ್ಕೊಂಡ್ ಬಿಡತ್ತೆ ನಮ್ಮ ಕಣ್ಣು ಅಲ್ಲ. ಕಣ್ಣು ನೋಡಿದ್ದು ಕೂಡ ತಾತ್ಕಾಲಿಕ, ಆದ್ರೆ ಕಿವಿ ಕೇಳಿದದ್ದು ಹೃದಯದಲ್ಲಿ ಉಳಿಯುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದ್ರಿಂದ ಶ್ರವಣವೇ ಭಕ್ತಿಯ ಒಂದು ಬಾಗಿಲು. ಸೊ ಇಲ್ಲಿ ನಾವು ಕೇಳ್ತೀವಿ ನೋಡಿ, ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೋದು. ಈ ಒಂದು ಅಕ್ಬರ್ ಬೀರ್ಬಲರ ಕಥೆಯಲ್ಲೂ ಕೂಡ ನೀವು ಕೇಳಿರ್ಬೋದು ಚಿಕ್ಕವರಿದ್ದಾಗ. ಆ ಒಂದು 3 ಮೂರ್ತಿಗಳ ಕತೆ. ಸೊ 3 ಮೂರ್ತಿಗಳನ್ನ ಒಬ್ಬ ವ್ಯಕ್ತಿ ತಂದಿಟ್ಟಾಗ ಅವ್ರ ಮುಂದ್ಗಡೆ ಅಕ್ಬರ್ 3ರಲ್ಲಿನೂ ಕೂಡ ಒಂದು ವಿಶೇಷತೆ ಇತ್ತು, ಬೇರೆ ಬೇರೆ ವಿಶೇಷತೆ. ಅದ್ರಲ್ಲಿನೂ ಕೂಡ ಒಂದು ಮೂರ್ತಿ ತುಂಬಾ ವಿಶೇಷವಾಗಿತ್ತು, ಅದಕ್ಕೆ ತುಂಬಾ ದುಡ್ಡಿತ್ತು. ಸೊ ಆವಾಗ ಅಕ್ಬರ್ ಕೇಳ್ತಾನೆ, ಯಾಕೆ ಈ 3 ವಿಗ್ರಹಗಳು ಒಂದೇ ತರ ಇದೆ, ಕಾಲು, ಹೈಟ್, ಕೈಯು, ಅದ್ರ ಬಣ್ಣ, ಹೈಟು, ಅದ್ರ ಒಂದು ಸ್ಟ್ರಕ್ಚರು ಎಲ್ಲಾನು ಕೂಡ ಒಂದೇ ತರನಾಗಿದ್ರು ಇದ್ರಲ್ಲಿ ಯಾಕೆ ದುಡ್ಡಿನ ವ್ಯತ್ಯಾಸ ಇದೆ ಅಂತ ಕೇಳಿದಾಗ, ಅದನ್ನ ನೀವು ಕಂಡುಹಿಡಿಬೇಕು, ನಾನ್ ಹೇಳಲ್ಲ ಅಂತ ಆ ಮೂರ್ತಿಕಾರ ಹೇಳ್ತಾನೆ. ಅವಾಗ ಯಾರಿಂದನೂ ಕೂಡ ಸಾಧ್ಯ ಆಗೋದಿಲ್ಲ ಅದನ್ನ ಕಂಡುಹಿಡಿಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗೋದಿಲ್ಲ. ಅವಾಗ ಕೊನೆಗೆ ಬೀರ್ಬಲನ ಕರೆಸ್ತಾನೆ. ಬೀರ್ಬಲ್ ಅಲ್ಲಿ ಬಂದ್ಬಿಟ್ಟು 3 ಒಂದು ವಿಗ್ರಹಗಳನ್ನ ತುಂಬಾನೇ ಮೈನ್ಯೂಟ್ ಆಗಿ ಏನ್ ಮಾಡ್ತಾನೆ, ವಿಶ್ಲೇಷಿಸ್ತಾನೆ. ಅದನ್ನ ನೋಡ್ತಾನೆ. ನೋಡಿ ಅಲ್ಲಿ ಇರುವಂತಹ ಮಂತ್ರಿಗೆ 3 ಮಾರ್ಬಲ್ಸ್ ಅನ್ನ ತರ್ಲಿಕ್ಕೆ ಹೇಳ್ತಾನೆ. 3 ಮಾರ್ಬಲ್ಸ್ ಅನ್ನ ತಗೊಂಡ್ ಬಂದ್ಬಿಟ್ಟು ಆ ಮಂತ್ರಿ ಮಾರ್ಬಲ್ಸ್ ಅನ್ನ ಕೊಟ್ಟಾಗ ಮೊದಲನೇ ಮೂರ್ತಿ ಹತ್ರ ಹೋಗಿ, ಅಂದ್ರೆ ಇವನ್ ಕಂಡು ಹಿಡಿತಾ ಇರೋದು ಆ 3ರಲ್ಲಿ ಒಂದು ಮಾತ್ರ ತುಂಬಾನೇ ಮೌಲ್ಯಯುತವಾದಂತ ವಿಗ್ರಹ ಇದೆ, ಆ ಮೌಲ್ಯಯುತವಾದಂತ ವಿಗ್ರಹ ಯಾವುದು ಅಂತ ಹೇಳ್ಬೇಕು ಅಂತ ಮೂರ್ತಿಕಾರ ಕೇಳಿರ್ತಾನೆ. ಅದನ್ನ ಯಾರಿಂದ ಕಂಡು ಹಿಡಿಲಿಕ್ಕೆ ಆಗಲ್ಲ. ಈಗ ಬೀರ್ಬಲ್ ಬರ್ತಾನೆ. ಬೀರ್ಬಲ್ ಆ ಮಾರ್ಬಲ್ ತಗೊಂಡು ಒಂದು ವಿಗ್ರಹದ ಕಿವಿಯ ಹತ್ರ ಹೋಗಿ ಆ ಮಾರ್ಬಲ್ ಅನ್ನ ಆ ಕಿವಿಯಲ್ಲಿ ಹಾಕ್ತಾನೆ. ಆ ಮಾರ್ಬಲ್ ಅನ್ನ ಕಿವಿಯಲ್ಲಿ ಹಾಕಿದಾಗ ಆ ಮಾರ್ಬಲ್ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಬರುತ್ತೆ, ಒಂದ್ ಕಿವಿಲಿ ಹಾಕ್ತಾನೆ, ಇನ್ನೊಂದ್ ಕಿವಿಗೆ ಬಂದ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ವಿಗ್ರಹಕ್ಕೆ ಹೋಗ್ತಾನೆ, ಅವಾಗೆ ಒಂದು ಕಿವಿಯಿಂದ ಹಾಕ್ತಾನೆ, ಆ ಸೆಕೆಂಡ್ ವಿಗ್ರಹದಲ್ಲಿಕ್ಕೆ ಹೋಗಿ ಮತ್ತೆ ಆ ಮಾರ್ಬಲ್ ಅನ್ನ 2ನೇ ಮಾರ್ಬಲ್ ಅನ್ನ ಒಂದ್ ಕಿವಿಯಿಂದ ಹಾಕ್ತಾನೆ. ಇನ್ನೊಂದು ಕ್ಷಣದಲ್ಲಿ ಆ ಮಾರ್ಬಲ್ ಅದ್ರ ಬಾಯಿಂದ ಬರುತ್ತೆ, 2ನೇ ವಿಗ್ರಹದ ಬಾಯಿಂದ ಬರುತ್ತೆ. 3ನೇ ಒಂದು ವಿಗ್ರಹಕ್ಕೆ ಹೋಗ್ತಾನೆ, ಮತ್ತೆ ಅದೇ ಮಾರ್ಬಲ್ ಅನ್ನ ಒಂದು ಕಿವಿಯಲ್ಲಿ ಹಾಕ್ತಾನೆ. ಆ ಮಾರ್ಬಲ್ ಒಳಗಡೆ ಹೋಗ್ಬಿಡುತ್ತೆ, ಅದು ಯಾವ್ದು ಹೊರಗಡೆ ಬರಲ್ಲ. ಅವಾಗ ಬೈಬಲ್ ಹೇಳ್ತಾನೆ, ಇಲ್ಲಿ 3ನೇ ಒಂದು ವಿಗ್ರಹ ತುಂಬಾ ಮೌಲ್ಯಯುತವಾಗಿರುವಂತದ್ದು, ಮೊದಲನೇ 2ನೇ ವಿಗ್ರಹಕ್ಕಿಂತ 3ನೇದು ತುಂಬಾನೇ ಮೌಲ್ಯಯುತವಾಗಿರುವಂತದ್ದು, ಇದೇ ತುಂಬಾನೇ ಬೆಲೆ ಬಾಳುವಂಥದ್ದು ಅಂತ ಹೇಳ್ತಾನೆ. ಆವಾಗ ಮೂರ್ತಿಕಾರ ಕೇಳ್ತಾನೆ, ಇದಕ್ಕೆ ಸ್ವಲ್ಪ ನೀವು ಏನಾದ್ರೂ ವಿವರಣೆ ಕೊಡಬಹುದಾ ಅಂತ ಕೇಳಿದಾಗ ಬೀರ್ಬಲ್ ಹೇಳ್ತಾನೆ, ಯಾಕೆ ಅಂದ್ರೆ ಮೊದಲನೇ ವಿಗ್ರಹಕ್ಕೆ ನಾನು ಏನಾದ್ರೂ ಒಂದು ಒಳ್ಳೆಯ ವಿಷಯಗಳನ್ನ ಕೇಳಿದ್ರೆ ಅದೇನ್ ಮಾಡತ್ತೆ, ಇನ್ನೊಂದು ಕಿವಿಯಿಂದ ಕೇಳಿ ತೆಗೆದ್ಬಿಡುತ್ತೆ. ಒಂದೇನಾದ್ರೂ ಒಳ್ಳೆ ವಿಷಯಗಳನ್ನ ಯಾರಿಂದಾದ್ರೂ ಕೇಳಿದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡುತ್ತೆ. ಹಾಗಾಗಿ ಅದು ತನ್ನ ಒಳಗಡೆ ಏನನ್ನು ಅಳವಡಿಸ್ಕೊಳ್ಳೋದಿಲ್ಲ. ಅದಕ್ಕಾಗಿ ಆ ವಿಗ್ರಹ ಅಥವಾ ಆ ಮನುಷ್ಯ ಇದೇ ಒಂದು ಜನನ ಮರಣ ಚಕ್ರದಲ್ಲಿ ಉಳ್ಕೊಳ್ತಾನೆ, ಅವನಿಗೆ ಜ್ಞಾನ ಅನ್ನುವಂಥದ್ದು ಒದಗೋದಿಲ್ಲ, ಅಜ್ಞಾನಿ ಆಗಿರ್ತಾನೆ. 2ನೇ ವಿಗ್ರಹ ಏನ್ ಮಾಡುತ್ತೆ, ಏನೋ ಅವನು ಶ್ರವಣ ಮಾಡ್ತಾನೆ, ಯಾಕಂದ್ರೆ ಅದು ಕಿವಿ ಒಳಗೆ ಮಾರ್ಬಲ್ ಹೋಯ್ತು, ಬಾಯಿಂದ ಬಂತು. 2ನೇ ಒಂದು ವಿಗ್ರಹ ಏನೋ ಕೇಳುತ್ತೆ, ಪ್ರವಚನಗಳನ್ನ ಕೇಳುತ್ತೆ, ಸುಮಾರು ಜನರಿಂದ ಕೇಳುತ್ತೆ. ಸೊ ಕೇಳ್ಬಿಟ್ಟು ತಾನು ಕೂಡ ಹೇಳುತ್ತೆ ಬಾಯಿಂದ ಆ ಪ್ರವಚನವನ್ನ. ಸುಂದರವಾಗಿ ಹೇಳ್ತದೆ. ಯಾರ್ ಯಾರ್ ಹೇಳ್ತಾ ಇದ್ರೋ, ಯಾರಿಂದ ಶ್ರವಣ ಮಾಡಿದ್ನೋ ಆ ಶ್ರವಣ ಮಾಡಿದ ವ್ಯಕ್ತಿಗಿಂತ ಚೆನ್ನಾಗಿ ಹೇಳ್ತಾನೆ. ಆದ್ರೆ ತನ್ನ ಒಳಗೆ ಏನೋ ಅದನ್ನ ಅಳವಡಿಸ್ಕೊಳ್ಳೋದಿಲ್ಲ, ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಳೋದಿಲ್ಲ. ಕೇಳ್ತಾನೆ, ಬಾಯಿಂದ ಹೇಳ್ತಾನೆ, ಬಿಟ್ರೆ ಅಳವಡಿಕೆ ಇಲ್ಲ. 3ನೇ ಒಂದು ವಿಗ್ರಹ ತುಂಬಾನೇ ಬೆಲೆ ಬಾಳುವಂಥದ್ದು. ಯಾಕೆಂದ್ರೆ ಏನೆಲ್ಲಾ ಕೇಳಿಸ್ಕೊಳ್ಳುತ್ತೋ ಅದನ್ನ ತನ್ನ ಒಂದು ದೇಹದಲ್ಲಿ ಅರಗಿಸ್ಕೊಳ್ಳುತ್ತೆ, ತನ್ನ ಹೃದಯದಲ್ಲಿ ಅರಗಿಸ್ಕೊಳ್ಳುತ್ತೆ. ಅದೇ ರೀತಿಯಾಗಿ ತಾನು ಕೂಡ ಮಾರ್ಪಡ್ತಾನೆ, ಅದೇ ರೀತಿಯಾಗಿ ತನ್ನ ಜೀವನವನ್ನ ಅಳವಡಿಸ್ಕೊಳ್ತಾನೆ ಅಂತ ಹೇಳುತ್ತೆ. ಹೀಗೆ ನಾವು ಏನ್ ಶ್ರವಣ ಮಾಡ್ತೀವೋ ಹಾಗೆ ನಮ್ಮ ಮನಸ್ಸನ್ನ ನಾವು ಬದಲಾಯಿಸ್ಕೊಳ್ಬೇಕು, ನಾವು ಬದಲಾಗ್ಬೇಕು. ಕೇಳಿ ಬಿಡೋದು ಅಲ್ಲ ನಮ್ ಜೀವನ ಅಂತ ಇಲ್ಲಿ ಈ ಒಂದು ಶ್ಲೋಕದಿಂದ ಆ ಒಂದು ಕಥೆಯನ್ನ ಇದು ಮಾಡಿದ್ರೆ ನಮ್ಮ ಒಂದು ಕಿವಿ ಕೇಳದ್ದು ಹೃದಯದಲ್ಲಿ ಯಾವಾಗ ಉಳಿಯುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಶ್ರವಣವೇ ಒಂದು ಭಕ್ತಿಯ ಬಾಗಿಲು. ಹಾಗಾಗಿ ನವವಿಧ ಭಕ್ತಿಯಲ್ಲಿ ಮೊದಲನೇದಾಗಿರುವಂತದ್ದು ಶ್ರವಣಂ. ಹಾಗಾಗಿ ಶ್ರವಣವೇ ಭಕ್ತಿಗೆ ಮೊದಲ ಬಾಗಿಲು. ಹೇಳ್ತೀವಿ ನಾವು ಶ್ರದ್ಧೆ ಅನ್ನುವಂಥದ್ದು ಅಂತ ಹೇಳಿ, ಈಗಾಗ್ಲೇ ಹಿಂದಿನ ಕೆಲವೊಂದು ಶ್ಲೋಕಗಳಲ್ಲಿ ಇತ್ತು ಶ್ರದ್ಧೆ ಅನ್ನುವಂಥದ್ದು ಮೊದಲೇ ಇತ್ತು ಅಂತ. ಇಲ್ಲಿ ಶ್ರವಣವೇ ಭಕ್ತಿಯ ಮೊದಲೇ ಬಾಗಿಲು. ಸೊ ಪ್ರಾಯೋಗಿಕವಾಗಿ ನಾವು ಏನ್ ಮಾಡ್ಬೇಕು, ಸೊ ಕಥೆಯನ್ನ ಕೇಳಿ ಸತ್ಸಂಗದಲ್ಲಿ ಭಾಗವಹಿಸಿ ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಒಂದು
ಬದುಕನ್ನ ನಾವು ಭಕ್ತಿಮಯವಾಗಿಸಬಹುದು ಅನ್ನೋದು ಇದನ್ನ ತಿಳಿಸುತ್ತೆ. ಹೀಗೆ ನಮ್ಗೆ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವ್ರು ಏನ್ ಹೇಳ್ತಾರೆ, ನಿರಂತರವಾಗಿ ಶ್ರವಣ ಮಾಡ್ಬೇಕು, ಮನಸ್ಸು ಶುದ್ಧವಾಗುತ್ತೆ, ಭಕ್ತಿಯ ರುಚಿ ಬೆಳೆಯುತ್ತೆ, ಕೊನೆಗೆ ನಮ್ಮ ಒಂದು ಜೀವನ ಆನಂದವಾಗಿರುತ್ತೆ, ಯಾವುದು ಆಧ್ಯಾತ್ಮಿಕ ಆನಂದ ಸಿಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಒಬ್ಬ ಭಕ್ತನ ಕೃಪೆ ನೋಡಿ, ಇಲ್ಲಿ ಯಾರ್ದು ಕೃಪೆ? ಈ ಹರಿದಾಸ ಪಂಡಿತರ ಕೃಪೆ. ಏನು ಓದಿದ್ರಿಂದ? ಚೈತನ್ಯ ಮಂಗಲ ಓದಿರೋದ್ರಿಂದ. ಸೊ ಅವರು ನಿರಂತರವಾಗಿ ಓದಿರೋದ್ರಿಂದ ಇತರರಿಗೆ ಅದನ್ನ ಏನು ಕೇಳಿಸಿರೋದ್ರಿಂದ, ಅಥವಾ ಇತರರು ಕೂಡ ವೈಷ್ಣವರು ಎಲ್ಲರೂ ಕೇಳಿರೋದ್ರಿಂದ ಸಾವಿರಾರು ಜನರ ಜೀವನವನ್ನ ಬದಲಾಯಿಸುವ ಹಾಗಾಯ್ತು. ಸೊ ಅದು ಭಕ್ತನ ಕೃಪೆಯಿಂದ ಸಾವಿರಾರು ಜೀವನವು ಕೂಡ ಬದಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಶ್ರೀಲ ಪ್ರಭುಪಾದರ ಒಬ್ರಿಂದ ಹೇಗೆ ಎಷ್ಟೊಂದು ವೈಷ್ಣವರ ಜೀವನ ಬದಲಾಯಿತು, ಹೀಗೆ ನೋಡಿ ನಮ್ಮ ಒಂದು ಜೀವನ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಗತ್ತೆ ನಮ್ಗೆ. ನಮ್ಮ ಜೀವನ ಅನ್ನುವಂಥದ್ದು ತುಂಬಾ ಅಮೂಲ್ಯವಾದಂಥದ್ದು. ಸೊ ಇಂಥ ಅಮೂಲ್ಯವಾದಂತಹ ಜೀವನವನ್ನ ನಾವು ನಡೆಸ್ಬೇಕಾದ್ರೆ ನಾವು ದಿವ್ಯವಾದದ್ದನ್ನೇ ಕೇಳ್ಬೇಕು ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8 64ನೇ ಶ್ಲೋಕ. ಕಥಾಯ ಸಭಾ ಉಜ್ವಲ ಕರೇನ ಪೂರ್ಣಚಂದ್ರ ನಿಜ ಗುಣಾಮೃತೆ ಬಾಢಾಯ ವೈಷ್ಣವ ಆನಂದ. ಆವತಿ ಮಾತಾಜಿ ಓದಿ. ಆವತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಥಾಯ ಸಭಾ ಉಜ್ವಲ ಕರೇನ ಪೂರ್ಣಚಂದ್ರ ನಿಜ ಗುಣಾಮೃತೆ ಬಾಢಾಯ ವೈಷ್ಣವ ಆನಂದ. ಕಥಾಯ ಮಾತುಗಳಿಂದ, ಸಭಾ ನೆರವಿ, ಉಜ್ವಲ ಬೆಳಗಿದರು, ಕರೆ ಮಾಡುತ್ತಾರೆ ಏನ ಹಾಗೆ, ಪೂರ್ಣಚಂದ್ರ ಪೌರ್ಣಮಿಯ ಚಂದ್ರ, ನಿಜ ಸ್ವಯಂ, ಗುಣ ಅಮೃತೆ ಅಮೃತ ಸದೃಶ ಗುಣಗಳು, ಬಾಢಾಯ ವರ್ಧಿಸುತ್ತದೆ ವೈಷ್ಣವ ಭಕ್ತರ ಆನಂದ ಸಂತೋಷ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಚೈತನ್ಯ ಮಂಗಳದ ವಾಚನದಿಂದ ಹರಿದಾಸರು ವೈಷ್ಣವರ ಇಡೀ ಸಭೆಯನ್ನು ಪೂರ್ಣ ಚಂದ್ರನಂತೆ ಬೆಳಗುತ್ತಿದ್ದರು ಹಾಗೂ ಅವರ ಅಮೃತೋಪಮ ಗುಣಗಳಿಂದ ಭಕ್ತರ ಆಧ್ಯಾತ್ಮಿಕ ಆನಂದವನ್ನು ವರ್ಧಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹರಿದಾಸ್ ಪಂಡಿತರು ಕೇವಲ ತಮ್ಮ ಮಾತುಗಳಿಂದ ವೈಷ್ಣವರ ಏನು ಎಲ್ಲ ನೆರೆದಂತ ಸಭೆ ಇತ್ತೋ ಪೂರ್ಣ ಚಂದ್ರನಂತೆ ಪ್ರಕಾಶಮಾನ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ. ಸೊ ಪೂರ್ಣ ಚಂದ್ರ ಇದ್ದಾಗ ಏನಾಗುತ್ತೆ? ಎಲ್ಲ ಕಡೆಗೂ ಬೆಳಕು ಹರಡುತ್ತೆ ಅಲ್ಲ. ಸೊ ಕೇವಲ ನಮ್ಗೆ ಅಲ್ಲಿ ಕಾಣುವಂಥದ್ದು ಬೆಳಕು. ಅದಲ್ಲಿ ನಾವು ಪೂರ್ಣ ಚಂದ್ರನ ನೋಡಿದಾಗ, ಆ ಪ್ರಕಾಶಮಾನವಾಗಿ ಬೆಳಗ್ತಾ ಇರುವಂತಹ ಚಂದ್ರನ ನೋಡಿದಾಗ ಸೊ ದಿವ್ಯ ಗುಣ ಆನಂದಿಸ್ತಾ ಇದ್ದೇವೆ ಹಾಗಾಗತ್ತೆ. ಹಾಗೆ ಹರಿದಾಸ ಪಂಡಿತರು ಕೂಡ ಅವ್ರ ಮಾತುಗಳಿಂದ ವೈಷ್ಣವರ ಸಭೆಯನ್ನ ಪೂರ್ಣ ಚಂದ್ರನಂತೆ ಪ್ರಕಾಶಮಾನ ಮಾಡ್ತಾ ಇದ್ರು ಅಂತ, ತಮ್ಮ ಒಂದು ದಿವ್ಯ ಗುಣಗಳು. ಸೊ ಈಗಾಗಲೇ ಹೀಗೆ ಹೇಳಿರುವ ಹಾಗೆ ಏನು ವೈಷ್ಣವರಲ್ಲಿ ತಾವು ದೋಷವನ್ನ ಕಾಣ್ತಾ ಇರ್ಲಿಲ್ಲ, ಒಳ್ಳೆ ಗುಣಗಳನ್ನ ಅವರು ನೋಡ್ತಾ ಇದ್ರು. ಸೊ ತಾವು ಕೇಳಿರೋದನ್ನ ಇತರರಿಗೆ ಹೇಳ್ತಾ ಇದ್ರು. ಸೊ ಹೀಗೆ ದಿವ್ಯ ಗುಣಗಳ ಅಮೃತದಿಂದ, ಅಮೃತ ಉಪಮ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದ ಗುಣ ಅಮೃತ ಸದೃಶ ಗುಣಗಳು, ಅಮೃತವನ್ನ ಹೊಂದಿದಂತ ಗುಣಗಳು ಅವರಲ್ಲಿತ್ತು ಅಂತ ಹೇಳಿ. ಸೊ ಇದರಿಂದ ಏನಾಗುತ್ತೆ? ಭಕ್ತರ ಆನಂದ ಇನ್ನೂ ಕೂಡ ಹೆಚ್ಚಿಸ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ಏನು? ಅಮೃತೋಪಮ ಅಂದ್ರೆ ಭಕ್ತನ ಮಾತುಗಳು ಕೇವಲ ಶಬ್ದ ಅಲ್ಲ. ನಾವೇನ್ ಹೇಳ್ತೇವೆ? ಅಕ್ಷರಗಳನ್ನ ನಾವು ಬಳಸ್ತೇವೆ. ಕೇವಲ ಅಲ್ಲಿ ಅಕ್ಷರ ಆಗಿರ್ಲಿಲ್ಲ. ಕೇವಲ ನಾವು ಹೇಳುವಂತಹ ಒಂದೊಂದು ಪದವಾಗಿರ್ಲಿಲ್ಲ. ಅಂದ್ರೆ ಇವರು ಹರಿದಾಸ ಪಂಡಿತರು ಹೇಳುವಂತಹ ಶಬ್ದ ಆಗಿರ್ಲಿಲ್ಲ, ಪದ ಆಗಿರ್ಲಿಲ್ಲ, ಅವು ಬೆಳಕಾಗಿತ್ತು ಅಂತ ಹೇಳಿ. ಅದಕ್ಕಾಗಿ ಇಲ್ಲಿ ಚಂದ್ರನಂತೆ ಪ್ರಕಾಶಮಾನ ಅಂದ್ರೆ ಪ್ರತಿಯೊಂದು ಪದ ಬೆಳಕಾಗಿತ್ತು ಅಂತ ಹೇಳಿ. ಯಾಕಂದ್ರೆ ನಾವ್ ಹೀಗೆ ಹೇಳ್ತೀವಿ, ಅಂಧಕಾರದಿಂದ ಜ್ಞಾನದ ಕಡೆಗೆ ಬೆಳಗ್ಬೇಕು ಅಂತಂದ್ರೆ ಸೊ ಇದು ಬೆಳಕೆ ಕಾರಣ ಅಂತ. ಸೊ ಬೆಳಕು ಅದು ಒಂದು ಬೆಳಕು ಅಂತ. ಸೊ ಭಕ್ತನ ಮಾತುಗಳು ಕೇವಲ ಶಬ್ದ ಆಗಿರೋದಿಲ್ಲ, ಅವು ಬೆಳಕು ಆಗಿರುತ್ತೆ. ಸೊ ಬೆಳಕು ಅಂತಂದ್ರೆ ಎಲ್ರಿಗೂ ಖುಷಿ. ಸೊ ಹಾಗಾಗಿ ಅಂತ ಮಾತುಗಳು ಯಾವಾಗ್ಲೂ ಭಕ್ತನಿಗೆ ಒಂದು ಆನಂದವನ್ನ ಕೊಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಪೂರ್ಣಚಂದ್ರ ಅನ್ನುವಂಥದಕ್ಕೆ ಯಾಕೆ ಹೋಲಿಸಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಪೂರ್ಣಚಂದ್ರ ಏನ್ ಮಾಡುತ್ತೆ? ಪೂರ್ಣಚಂದ್ರ ಈ ಕತ್ತಲೆ ಇರುತ್ತಲ್ಲ, ಕತ್ತಲೆ ಎಲ್ಲಾ ದೂರ ಮಾಡುತ್ತೆ. ಮತ್ತೆ ನೋಡ್ಬಹುದು ನೀವು ಬೆಳಕು ಹೇಗಿರುತ್ತೆ? ಈ ಒಂದು ಸೂರ್ಯನ ಒಂದು ಬೆಳಕಿದ್ದಾಗ ಗಾಢವಾದ ಬೆಳಕಿರುತ್ತೆ. ಬಟ್ ಪೂರ್ಣಚಂದ್ರನಿದ್ದಾಗ
ಕತ್ತಲೆ ದೂರ ಮಾಡ್ತಾನೆ. ಆದ್ರೆ ಬೆಳಕು ಹೇಗಿರುತ್ತೆ? ಶಾಂತವಾದ ಬೆಳಕಿರುತ್ತೆ. ಶಾಂತದಿಂದ ಬೆಳಕನ್ನ ಕೊಡ್ತಾ ಇರುತ್ತೆ ಆ ಒಂದು ಪೂರ್ಣಚಂದ್ರ. ಹೀಗೆ ಎಲ್ರು ಕೂಡ ಸಮಾನವಾಗಿ ಪ್ರಕಾಶ ಕೊಡ್ತಾ ಇರ್ತಾನೆ ಪೂರ್ಣಚಂದ್ರ. ಅದಕ್ಕಾಗಿ ಹೇಳೋದು ಇಲ್ಲಿ ಪೂರ್ಣಚಂದ್ರನ ಉಪಮಾನ ಎಲ್ಲದಕ್ಕೂ ಕೂಡ ಕೊಡುವಂಥದ್ದು. ಆದ್ರೆ ಸೂರ್ಯನ ಬೆಳಕು ಇದ್ದಾಗ ಎಲ್ಲ ಕಡೆ ಒಂದೇ ತರ ಕೊಡಲ್ಲ. ಒಂದು ಯಾವ ಕಡೆ ಈ ಪೂರ್ವ ಕಡೆ ಮೊದಲು ಹೆಚ್ಚು ಬೆಳಕು ಇದು ಇರುತ್ತೆ, ಗಾಢವಾದಂತಹ ಬೆಳಕಿರುತ್ತೆ. ಆಮೇಲೆ ಪಶ್ಚಿಮದ ಇದ್ರ ಕಡೆಗೆ ದಕ್ಷಿಣದ ಕಡೆಗೆ ಹೋದಾಗ ಈ ಪೂರ್ವದ ಕಡೆಗೆ ಬೆಳಕಿರಲ್ಲ ಅಂದ್ರೆ ಗಾಢವಾದ ಒಂದು ಸೂರ್ಯನ ಪ್ರಭೆ ಇರಲ್ಲ. ಅದೇ ಉತ್ತರಕ್ಕೆ ಬಂದಾಗ ಇರಲ್ಲ. ಆಮೇಲೆ ಪಶ್ಚಿಮಕ್ಕೆ ಬಂದಾಗ ಪಶ್ಚಿಮದ ಕಡೆಗೆ ಮಾತ್ರ ಆ ಬೆಳಕಿರುತ್ತೆ, ಪೂರ್ವದ ಕಡೆಗೆ ಅದು ಇರಲ್ಲ ಅಲ್ಲ. ಒಂದೇ ಸಮನಾಗಿರುವಂತ ಬೆಳಕು ಸೂರ್ಯನದಾಗಿರಲ್ಲ. ಆದ್ರೆ ಪೂರ್ಣಚಂದ್ರನ ಒಂದು ಬೆಳಕು ಎಲ್ಲ ಕಡೆಗೂ ಕೂಡ ಸಮಾನವಾಗಿರುತ್ತೆ. ಅಬ್ಸರ್ವ್ ಮಾಡಿ ನೋಡಿ, ಎಲ್ರಿಗೂ ಕೂಡ ಸಮಾನವಾಗಿ ಪ್ರಕಾಶನೇ ಕೊಡ್ತಾನೆ. ಇಲ್ಲಪ್ಪ ನಾನು ಪೂರ್ವಕ್ಕೆ ನಿಂತಿದ್ದೇನೆ ನನ್ಗೆ ಕಡಿಮೆ ಇದೆ, ಪಶ್ಚಿಮಕ್ಕೆ ನಿಂತಿದ್ದೇನೆ ನನ್ಗೆ ಕಡಿಮೆ ಇದೆ, ಹಾಗಿಲ್ಲ. ಹಾಗೇನೆ ಹರಿದಾಸ್ ಪಂಡಿತರು ಕೂಡ ತಮ್ಮ ಕಥೆಯ ಮೂಲಕ ಯಾವ ಪದಗಳನ್ನ ಶಬ್ದಗಳನ್ನ ಬಳಸ್ತಾ ಇದ್ರೋ ಅದು ಸಮನಾಗಿ ಎಲ್ರಿಗೂ ಕೂಡ ಹರಡ್ತಾ ಇತ್ತಂತೆ. ಸಮನಾಗಿ ಎಲ್ಲರ ಮನಸ್ಸಿನ ಕತ್ತಲನ್ನ ದೂರ ಮಾಡ್ತಾ ಇತ್ತಂತೆ. ಶಾಂತಿ ಮತ್ತೆ ಜ್ಞಾನವನ್ನ ಅದು ನೀಡ್ತಾ ಇತ್ತಂತೆ. ಹೀಗೆ ಆ ಒಂದು ಭಕ್ತಿಯ ಬೆಳಕೇನಿದೆಯಲ್ಲ ಎಲ್ರಿಗೂ ಸಮವಾಗಿ ಸಿಗ್ತಾ ಇತ್ತಂತೆ ನೋಡಿ. ಈಗ ಎಷ್ಟು ಜನರು ನಾವಿಲ್ಲಿ ತರಗತಿ ಕೇಳ್ತಾ ಇರ್ತೇವೆ ಅಥವಾ ಪ್ರವಚನ ಕೇಳ್ತಾ ಇರ್ತೇವೆ. ಏನೋ ಕೆಲಸ ಮಾಡ್ತಾ ಇರ್ತೇವೆ. ಒಬ್ರು ಕಡಿಮೆ ಕೇಳಿಸ್ಕೊಳ್ಬಹುದು, ಒಬ್ರು ಹೆಚ್ಚಿಗೆ ಕೇಳಿಸ್ಕೋಬಹುದು, ಒಬ್ರು ಕಡಿಮೆ ತಿಳ್ಕೊಬಹುದು, ಒಬ್ರು ಹೆಚ್ಚಿಗೆ ಕೇಳ್ಕೋಬಹುದು ಅಲ್ಲ. ಅಲ್ಲಿ ಸಮವಾಗಿರಲ್ಲ. ಬಟ್ ಇಲ್ಲಿ ನೋಡಿ ಹೇಗೆ ಹೇಳ್ತಾ ಇರುವಂತದ್ದು. ಈ ಹರಿದಾಸ್ ಪಂಡಿತರ ಒಂದು ಕಥೆ ಆ ತರ ಇತ್ತಂತೆ. ಎಲ್ರಿಗೂ ಸಮಾನವಾದ ಭಕ್ತಿಯ ಬೆಳಕು ಹರಿತಾ ಇತ್ತಂತೆ. ಹೀಗೆ ಈ ನಮ್ಮ ಮಾತುಗಳು ಕೂಡ ನಾವು ತಿಳ್ಕೊಬೇಕಾಗಿರೋದು ಏನಿಲ್ಲಿ, ನಮ್ಮ ಮಾತುಗಳು ಕೂಡ ಹೇಗೆ ಈ ಮಾತುಗಳು ಕತ್ತಲೆಯನ್ನ ಹೆಚ್ಚಿಸ್ತಾ ಇದೆಯೋ ಅಥವಾ ಬೆಳಕನ್ನ ಕೊಡ್ತಾ ಇದೆಯೋ ಅನ್ನೋದನ್ನ ಅಬ್ಸರ್ವ್ ಮಾಡಿ ನಾವು ಮಾತಾಡ್ಬೇಕು. ಒಂದ್ ವೇಳೆನೆ ಆದ್ರೂ ದೋಷಯುಕ್ತವಾಗಿ ನಾವು ಮಾತಾಡಿದ್ರೆ ಗೊತ್ತಾಗುತ್ತೆ ನಮ್ಗೆ, ಅಂದ್ರೆ ನಾವು ಕತ್ತಲೆ ಹಂಚ್ತಾ ಇದೀವಿ ಅಂತ. ಸೊ ನಾವು ಕೂಡ ಏನ್ ಮಾಡ್ಬೇಕು, ಬೆಳಕನ್ನ ಸಮನಾಗಿ ಹರಡ್ಬೇಕು ಅಂತ. ಆ ತರವಾಗಿ ನಾವು ಕೂಡ ಆಗ್ಲಿ ಪ್ರಯತ್ನ ಪಡ್ಬೇಕು. ಏನೇ ಇದ್ರೂ ಕೂಡ ಒಂದು ತಿಳ್ಕೊಳ್ಳಿಕ್ಕೆ ನಮ್ಮಲ್ಲಿ ಒಂದೇನೋ ಅಂಶಗಳಿರುತ್ತೆ. ಹರಿದಾಸ ಪಂಡಿತರಿಂದ ಆಗಿರ್ಬೋದು, ಇತರ ಪಂಡಿತರು ಎಷ್ಟೋ ಜನರದಿಂದ ಕೇಳ್ಕೊಂತ ಬಂದ್ರಿ ನೀವು ಈ ಒಂದು ಆದಿಲೀಲೆಯಲ್ಲಿ. ಎಷ್ಟೊಂದ್ರಿಂದ ಯಾವ ವಿಷಯಗಳನ್ನ ನಮ್ಗೂ ತಿಳ್ಕೊಳ್ಳಿಕ್ಕಿದೆ. ಸೊ ಹೀಗೆ ನಾವು ಕೂಡ ಬೆಳಕನ್ನ ಹಂಚಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಸೊ ನಾವು ಬೆಳಕು ಕೊಡ್ತಾ ಇದ್ದೀವಾ ಇತರರಿಗೆ, ಅಥವಾ ಕತ್ಲೆ ಕೊಡ್ತಾ ಇದ್ದೀವಾ ನಾವು ಇತರರಿಗೆ ಅನ್ನೋದನ್ನ ನಮ್ಮನ್ನ ನಾವು ವಿಶ್ಲೇಷಿಸ್ಕೊಳ್ಬೇಕು. ಎಷ್ಟೋ ನಾವು ಬಾಹ್ಯವಾಗಿ ಸ್ವಾಟ್ ಅನಲೈಸಿಸ್ ಮಾಡ್ತೇವೆ, ಸ್ಟ್ರೆಂತ್ ವೀಕ್ನೆಸಸ್ ಅನ್ನ ಅಲ್ಲ. ನಾವು ಈ ಒಂದು ನಮ್ಮ ಹತ್ರ ಇರುವಂತ ವೀಕ್ನೆಸಸ್ ಗಳನ್ನ, ನಮ್ಮ ಹತ್ರ ಇರುವಂತ ಸ್ಟ್ರೆಂತ್ ಅನ್ನ ನಮ್ಮನ್ನ ನಾವೇ ವಿಶ್ಲೇಷಿಸ್ಕೊಳ್ಬೇಕು. ಸೊ ವೀಕ್ನೆಸ್ ಕತ್ತಲೆ ಹೆಚ್ಚಿಸ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಬಿಟ್ಟು ಸ್ಟ್ರೆಂತ್ ಆಗಿ ಬೆಳಕನ್ನ ಹಚ್ಚಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ನಮ್ಮನ್ನ ನಾವು ವಿಶ್ಲೇಷಿಸ್ಕೊಳ್ಬೇಕು. ಇದರನ್ನ ನಾವು ವಿಶ್ಲೇಷಿಸ್ಕೊಂತ ಮುಂಚೆ ನಮ್ಮನ್ನ ನಾವು ವಿಶ್ಲೇಷಿಸ್ಕೊಳ್ಬೇಕು ಅನ್ನೋದು ನಮ್ಗೆ ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಇನ್ನೊಂದು ಒಂದು ಇದಿದೆ ಅಲ್ಲಿ, ಕಥಾಯ ಸಭಾ ಉಜ್ವಲ ಅಂತ ಹೇಳಿ ಇದೆ. ಇಲ್ಲಿ ಸಭೆಯಲ್ಲಿ ನೋಡಿ, ಈಗ ಪ್ರವಚನ ನಡೀತಾ ಇದೆಯಲ್ಲ, ಆ ಸಭೆಯಲ್ಲಿ ಕೆಲವರು ಗೊಂದಲದಲ್ಲಿ ಇರ್ತಾರೆ ಅಲ್ಲ. ಸೊ ಕೆಲವರು ಸಮಯ ಆಯ್ತಾ, ಓಹ್ ಇದೊಂದು ಕ್ಷಮಿಸಿ, ನಾನು ನೋಡೇ ಇಲ್ಲ, 6-8 ಆಗಿದೆ, ಶ್ಲೋಕ ಮುಗಿಸ್ತೇನೆ. ಸೊ ಕೆಲವರು ಗೊಂದಲದಲ್ಲಿ ಇರ್ತಾರೆ. ಸೊ ಕೆಲವರು ಏನ್ ಮಾಡ್ತಾರೆ, ಉತ್ಸಾಹಿಗಳಿರ್ತಾರೆ, ಕೆಲವೊಬ್ರು ನಿರುತ್ಸಾಹಿ ಆಗಿರ್ತಾರೆ. ಆದ್ರೆ ಒಬ್ಬ ಶುದ್ಧ ಭಕ್ತ ಮಾತಾಡಿದ್ರೆ ಎಲ್ಲರ ಮನಸ್ಸು ಕೂಡ ಪ್ರಕಾಶಮಾನವಾಗುತ್ತೆ. ಅಂದ್ರೆ ಆ ಉತ್ಸಾಹ ನಿರುತ್ಸಾಹ ಅನ್ನುವಂಥದ್ದು ಉತ್ಸಾಹದಲ್ಲಿ ಪರಿವರ್ತನೆ ಹೊಂದುತ್ತೆ. ಗೊಂದಲ ಅನ್ನುವಂಥದ್ದು ಒಂದು ಪ್ರಾಪರ್ ಆಗಿ ನಾನೇನೋ ಕೇಳ್ತಾ ಇದ್ದೀನಿ ಅನ್ನೋದು ದೃಢವಾಗಿ ಆ ಮನಸ್ಸು ಇರುತ್ತೆ. ಸೊ ಮನಸ್ಸು ಪ್ರಕಾಶಮಾನವಾಗುತ್ತೆ, ಸ್ಪಷ್ಟತೆ ಇರುತ್ತೆ. ಸೊ ಭಕ್ತಿ ಉತ್ಸಾಹ ಬರುತ್ತೆ. ಗುಣಾಮೃತ ಅನ್ನುವಂಥದ್ದು ಅಮೃತೋಪಮ ಅಂತ ಇನ್ನೊಂದು ಶಬ್ದ ಇದೆ ಅಲ್ಲಿ. ಗುಣ ಅಮೃತ ಅಂದ್ರೆ ಭಕ್ತನ ದಿವ್ಯವಾದಂತಹ ಗುಣಗಳು ಹೇಗಿರುತ್ತೆ ಅಂದ್ರೆ ಅಮೃತವನ್ನ ಸವಿದಂತೆ ಇರುತ್ತೆ ಅಂತ ಹೇಳಿ. ಅಮೃತದಂತೆ ಸಿಹಿ. ನಾವೆಂದೂ ಕೂಡ ಕುಡ್ದಿಲ್ಲ ಅಲ್ಲ ಅಮೃತ ಅಲ್ಲ. ಯಾರಾದ್ರೂ ಕುಡ್ದಿದ್ದೀರಾ? ಸಮುದ್ರ ಮಂಥನದಲ್ಲಿ ಏನೋ ಅಸುರರು ಅಂತಂದ್ರೆ ಅದರಲ್ಲಿನೂ ಕೂಡ ಈ ಕುಜ ಅಲ್ಲ, ಅವನು ಮಾತ್ರ ಸೇವಿಸಿರುವಂತದ್ದು ಅಸುರರಲ್ಲಿ. ಉಳಿದ ಎಲ್ಲಾ ದೇವತೆಗಳಿಗೂ ಕೂಡ ಈ ಅಮೃತ ಸಿಕ್ಕಿರುವಂತದ್ದು. ರಾಹುಕೇತು ಅಲ್ಲ, ಕೇತುಗೆ ಕೊಟ್ಟಿರುವಂತದ್ದು. ಸೊ ಹಾಗೆ ಕೇತುಗೆ ಕೊಟ್ಟಿರುವಂತದ್ದು, ಕೇತುಗಷ್ಟೇ ಸಿಕ್ಕಿರುವಂತದ್ದು. ಆಮೇಲೆ ಅದನ್ನ ಸ್ಪ್ಲಿಟ್ ಮಾಡಿದಾಗ ರಾಹು ಬಂದಿರುವಂತದ್ದು ಅಂತ ಹೇಳಿ. ಸೊ ಹೀಗೆ ಕೇತು ಮಾತ್ರ ಅಲ್ಲಿ ಸ್ವೀಕರಿಸಿರುವಂತದ್ದು. ಅದಕ್ಕಾಗಿ ಆ ಒಂದು ಕೇತುವಿಗೆ ಆ ಸ್ಥಾನ ಕೊಟ್ಟಿರುವಂತದ್ದು. ಅದು ಬಿಡಿ, ಈಗ ನಾವು ನೋಡಿದ್ರೆ ಭಕ್ತನ ದಿವ್ಯ ಗುಣಗಳು ಅಮೃತದಂತೆ. ಸಮುದ್ರದಲ್ಲಿ ಅಮೃತ ಸಿಕ್ತು ಅಂತ ಏನೋ ಗೊತ್ತು, ಅತಿಯಾದ ಅಮೃತ ಕೂಡ ವಿಷಕ್ಕೆ ಸಮಾನ ಅಂತ ಗೊತ್ತು. ಬಟ್ ಯಾರಾದ್ರೂ ಸೇವಿಸಿದಿರಾ ಅಮೃತ? ಯಾರನ್ನು ಕೂಡ ಸೇವಿಸಿಲ್ಲ ನಾವು ಅಲ್ಲ.
ನಾವೆಲ್ಲನೂ ಕೂಡ ಭೌತಿಕದಲ್ಲಿರುವಂತದ್ದು, ಬಟ್ ಅಮೃತ ಸವಿಲಿಕ್ಕಿನೂ ಕೂಡ ಸಾಧ್ಯ ಇದೆ ನಮ್ಗೆ. ಹೇಗೆ ಸಾಧ್ಯ? ಇದೇ ಭಕ್ತನ ದಿವ್ಯ ಗುಣಗಳು ಏನ್ ನಾವು ಕೇಳ್ತೀವೋ, ಭಗವಂತನ ದಿವ್ಯ ಗುಣಗಳನ್ನ ನಾವು ಕೇಳ್ತೀವೋ, ಯಾರಿಂದ? ಭಕ್ತನಿಂದ. ಸೊ ಅದು ಅಮೃತ ಸವಿದಂತೆ ಇರುತ್ತೆ. ಹೀಗೆ ನಾವು ಅಮೃತವನ್ನ ಸವಿಬಹುದು. ಅಮೃತ ಸವಿಲಿಕ್ಕೆ ಏಕೈಕ ಮಾರ್ಗನೇ ಶ್ರವಣ. ನೋಡಿ, ನಾವು ಬಾಯಿಂದ ಸೇವಿಸ್ತೇವೆ ಅಮೃತ, ಬಟ್ ಕಿವಿಯಿಂದ ಕೇಳೋದ್ರಿಂದ ನಾವು ಅಮೃತ ಸವಿದಂತೆ. ಎಷ್ಟು ಪುಣ್ಯಾತ್ಮರಿದ್ದೇವೆ ನಾವು. ಹರಿದಾಸ ಪಂಡಿತರ ಗುಣಗಳು ನಮ್ಮಿಂದ ನೋಡಿ, ಎಲ್ರು ಅವಾಗ ಬಾಯಿಯಿಂದ ಅಮೃತವನ್ನ ಸವಿದ್ರು ಯಾರು? ಸುರರು. ಆದ್ರೆ ನಮ್ಗೆ ಭೌತಿಕ ಜಗತ್ತಿನಲ್ಲಿ ಇದ್ರೂ ಕೂಡ ಕಿವಿಯಿಂದ ಅಮೃತವನ್ನ ಸವಿಲಿಕ್ಕೆ ಸಾಧ್ಯ ಇದೆ. ಎಷ್ಟು ಒಂದು ಶ್ರೇಷ್ಠ ಜೀವನ ಈ ಮಾನವದ್ದಿರ್ಬೋದು. ಅದಕ್ಕಾಗಿ ಮಾನವ ಜನ್ಮ ಒಂದು ಶ್ರೇಷ್ಠ ಅಂತ ಹೇಳುವಂಥದ್ದು. ಸೊ ಹೀಗೆ ಹರಿದಾಸ ಪಂಡಿತರ ಗುಣಗಳು ಹಾಗಿತ್ತು. ನಾವು ನೋಡಿದ್ವಿ, ವಿನಯ ಇತ್ತು, ಎಷ್ಟು ದೋಷ ದರ್ಶನ ಇಲ್ಲ, ಯಾರಿಗೂ ಕೂಡ ದೋಷ. ನಿನ್ನ ಹತ್ರ ದೋಷ ಕಾಣಿಸಿದ್ರೆ ನೋಡಿ ಹೀಗೆ ನೀ ಇದೀಯಾ ಅಂತ ಹೇಳೋಕ್ಕಿಂತ ಮುಂಚೆ ನಿನ್ನ ಹತ್ರ ಇದು ಒಳ್ಳೆ ಗುಣ ಇದೆಯಲ್ಲ ಅನ್ನೋಂತ ಪ್ರಶಂಸೆ ಮಾಡ್ಬೇಕು. ಸೇವಾ ಭಾವ ಅವರಲ್ಲಿತ್ತು. ಸೇವಾ ಭಾವ, ತಾವು ಕೇಳಿರೋದನ್ನ ಇತರರಿಗೆ ಕೇಳೋ ಹಾಗೆ ಮಾಡುವಂಥದ್ದು, ಅಥವಾ ಅವರಿಗೆ ಅದನ್ನ ಕೇಳುವ ಪ್ರೇರಣೆಯನ್ನ ಕೊಡುವಂಥದ್ದು. ಹೀಗೆ ಅದು ಆನಂದವನ್ನ ಕೊಡುತ್ತೆ ಅನ್ನೋದನ್ನ ಇದು ತಿಳಿಸುತ್ತೆ. ಹೀಗೆ ಸೊ ಭಕ್ತನ ಮಾತಿನಲ್ಲಿ ಅಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಾಗತ್ತೆ. ಸೊ ಇದು ಭಕ್ತನ ಒಂದು ಹೃದಯವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ಹೇಗೆ ನಾವು ಅನುಸರಿಸಬಹುದು ನಮ್ಮ ಜೀವನದಲ್ಲಿ ಅಂದ್ರೆ, ನಾವು ಮಾತನಾಡುವಾಗ ಹೇಗೆ ಮಾತನಾಡ್ಬೇಕು? ಸತ್ಯ, ಮಧುರವಾಗಿ ನಾವು ಇತರರಿಗೆ ಮಾತನಾಡ್ಬೇಕು. ಸಭೆಯಲ್ಲಿ ಒಳ್ಳೆ ವಿಷಯನ ಹಂಚ್ಕೊಳ್ಬೇಕು. ಎಲ್ಲರೂ ಗ್ಯಾದರ್ ಆಗಿರ್ತೇವೆ, ಇತರರ ಕುರಿತು ನಾವು ಹೇಳೋಕ್ಕಿಂತ ಒಳ್ಳೆ ವಿಷಯಗಳನ್ನ ಹಂಚ್ಕೊಳ್ಬೇಕು. ಇತರರೊಂದಿಗೆ ಏನ್ ಮಾಡ್ಬೇಕು? ಸೊ ಪ್ರೇರಣೆಯ ಮಾತುಗಳನ್ನ ಆಡ್ಬೇಕು ನಾವು ಇತರರಿಗೆ. ಸೊ ನಮ್ಮಲ್ಲಿ ನಾವು ಕೇಳ್ಕೋಬೇಕು, ಸೊ ನನ್ನ ಮಾತು ಬೆಳಕು ಕೊಡ್ತಾ ಇದೆಯಾ ಇತರರಿಗೆ ಅಂತ ಹೇಳಿ. ಸೊ ಈ ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡಾಗ ನನಗೆ ಗೊತ್ತಾಗತ್ತೆ, ಸೊ ನಾನು ಎಷ್ಟು ಬೆಳಕು ಹಂಚ್ತಾ ಇದ್ದೀನಿ ಅಂತ ಹೇಳಿ ಅಲ್ಲ. ಸೊ ಬೆಳಕು ಕೇವಲ ಸೂರ್ಯ ಮಾತ್ರ ಕೊಡೋದಲ್ಲ, ಚಂದ್ರ ಮಾತ್ರ ಕೊಡೋದಲ್ಲ, ನಾವು ಕೂಡ ಬೆಳಕನ್ನ ಕೊಡ್ತೇವೆ. ಯಾವ್ದ್ರ ಮೂಲಕ? ಈ ಮಾತಿನ ಮೂಲಕ ಬೆಳಕನ್ನ ನಾವು ಹಂಚುವಂಥದ್ದು. ಸೊ ಜ್ಞಾನ ಮಾತ್ರ ಸಾಕಾಗೋದಿಲ್ಲ ನಮ್ಗೆ. ಎಲ್ಲರೂ ಕೂಡ ಜ್ಞಾನ ತಗೊಳ್ತೀವಿ. ಎಲ್ಲರೂ ಕೂಡ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, ಲೆವೆಲ್ 6 ಭಕ್ತಿ ವೈಭವವರೆಗೂ ಕೂಡ ತಗೊಳ್ತಾ ಇದ್ದೀರಾ. ಸೊ ಜ್ಞಾನ ಮಾತ್ರ ಸಾಕಾಗೋದಿಲ್ಲ. ಇಲ್ಲಿ ನಮ್ಗೆ ಏನ್ ಬೇಕು? ಗುಣಗಳು ಕೂಡ ಬೇಕು. ಸೊ ಮಾತ್ರ ಸಾಕಾಗೋದಿಲ್ಲ. ಮಾತಾಡ್ತೇವೆ ನಾವು ಎಲ್ರು ಕೂಡ, ತುಂಬಾ ಸುಂದರವಾಗಿ ಮಾತಾಡ್ತೇವೆ. ಮಾತು ಮಾತ್ರ ಸಾಕಾಗೋದಿಲ್ಲ. ಅದು ಎಲ್ಲಿಂದ ಬರ್ಬೇಕು? ಮಾತು ನಮ್ಮ ಮನಸ್ಸಿನಿಂದ ಬರ್ಬೇಕು. ಆ ಮನಸ್ಸಿನಿಂದ ಬಂದಾಗ, ಈಗ ಕೆಟ್ಟ ಮಾತು ಬಂದ್ರು ಕೂಡ ಮನಸ್ಸಿನಿಂದ ಬರುವಂತದ್ದು. ಅದು ಕೂಡ ಅಂದ್ರೆ ಮನಸ್ಸು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಒಳ್ಳೆ ಮಾತಿದ್ರು ಕೂಡ ಹೃದಯದಿಂದ ಬರುವಂತದ್ದು. ಹಾಗೆ ಮಾತು ಮಾತ್ರ ಸಾಕಾಗೋದಿಲ್ಲ. ಮಾತು ಎಲ್ಲಿಂದ ಬರ್ಬೇಕು? ಹೃದಯದಿಂದ ಬರ್ಬೇಕು. ಸೊ ಮಾತನಾಡಿದ್ರೆ ಆ ಎಲ್ಲ ಸಭೆ ಪ್ರಕಾಶಮಾನವಾಗಿರ್ಬೇಕು. ಅದು ಆನಂದ ಹೆಚ್ಚಿಸುತ್ತೆ ಅಂತ. ಹೀಗೆ ಪೂರ್ಣಚಂದ್ರ ಹೇಗೆ ಕತ್ತಲೆಯನ್ನ ದೂರ ಮಾಡುತ್ತೆ, ಹೀಗೆ ಶುದ್ಧ ಭಕ್ತನ ಅಜ್ಞಾನವನ್ನ ದೂರ ಮಾಡ್ತಾನೆ. ಸೊ ಭಕ್ತನ ಗುಣಗಳು ಅಮೃತದಂತೆ. ಸೊ ಕೇಳುವವರ ಹೃದಯದಲ್ಲಿ ಆನಂದ ತಲುಪುತ್ತೆ. ಕಿವಿಯ ಮೂಲಕ ಅವರು ಅಮೃತವನ್ನ ಸವಿತಾರೆ ಅನ್ನೋದು ನಮ್ಗೆ ತಿಳಿಯುತ್ತೆ. ಹರೇ ಕೃಷ್ಣ. ನಾವು ಕೂಡ ಒಂದು ಪೂರ್ಣ ಚಂದ್ರನ ಹಾಗೆ ಇತರರ ಜೀವನವನ್ನ ಪ್ರಕಾಶಮಾನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇಂದಿನ ಒಂದು ತರಗತಿಗೆ ಅಲ್ಪ ವಿರಾಮವನ್ನ ಕೊಡೋಣ. ಸೊ ಮುಂದಿನ ಒಂದು ಶ್ಲೋಕ 65ನೇ ಶ್ಲೋಕವನ್ನ ನಾವು ನಾಳೆ ತಿಳಿದುಕೊಂತ ಅಂತ ಹೇಳ್ತಾ, ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕೀ ಜೈ. ಶಿಲ ಪ್ರಭುಪಾದ್ ಕೀ ಜೈ. ಶಿಲ ಗುರುದೇವ್ ಕೀ ಜೈ. ಹರೇ ಕೃಷ್ಣ. ಎಲ್ರು ಅಟೆಂಡೆನ್ಸ್ ಅನ್ನ ತುಂಬಾ ಚೆನ್ನಾಗಿತ್ತು ಮಾತಾಜಿ. ವಾಯ್ಸ್ ಕ್ಲಾಸ್ ಎಲ್ಲಾನು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಪೂರ್ಣಚಂದ್ರ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 3 ಮೂರ್ತಿಗಳು ಹೇಳಿದ್ರಲ್ಲ ಮಾತಾಜಿ, ಬೀರ್ಬಲ್ ಅವರದ್ದು ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಆ 3 ಮೂರ್ತಿಗಳು ನಮ್ಮಲ್ಲೇ ಇದಾವೇನೋ ಗುಣಗಳೆಲ್ಲ ಅನ್ನಿಸ್ತಿತ್ತು ಮಾತಾಜಿ. ಆ ಬದಲಾವಣೆ ಆಗ್ಬೇಕು ಅಂತ ಮನಸ್ಸಿಗೆ ಅದು ಪ್ರಚೋದನೆ ನೀಡ್ತಾ ಇದ್ದಂಗಿತ್ತು ಆ 3 ಮೂರ್ತಿಗಳ ವಿಷಯ. ಹೌದು. ಆಮೇಲೆ ಈ ಬೆಳಕು ಅನ್ನೋದು ಒಳ್ಳೆಯ ಜ್ಞಾನ, ನಮಗೆ ಒಳ್ಳೆಯ ಜ್ಞಾನ ಬೇಕು ಅನ್ನೋದ್ರ ಬಗ್ಗೆ ಹೇಳ್ದಂಗಿತ್ತು ಮಾತಾಜಿ. ನಮ್ಮನ್ನೇ ಬದಲಾಯಿಸಕ್ಕೆ ಇದು ಬರ್ದಿದ್ದಾನೇನೋ ಭಗವಂತ ಅನ್ನಿಸ್ತಾ ಇತ್ತು ಅದ್ ಕೇಳ್ತಾ ಇದ್ರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಒಳ್ಳೆ ಜ್ಞಾನ ಕೊಟ್ಟಿದ್ರಿ ಇವತ್ತು ನಮಗೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ರು ಅಟೆಂಡೆನ್ಸ್ ಹಾಕಿದ್ರೆ ಮೀಟಿಂಗ್ ಅನ್ನ ಏನ್ ಮಾಡೋಣ? ಏನ್ ಹೇಳಿಕ್ಕಿದೆಯಾ ಮಾತಾಜಿ? ಪ್ರವೀಣ ಮಾತಾಜಿ, ಏನಾದ್ರು ಅನೌನ್ಸ್ಮೆಂಟ್ಸ್? ಇಲ್ಲ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮೀಟಿಂಗ್ ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ರೆ ಮೀಟಿಂಗ್ ಏನ್ ಮಾಡೋಣ? ಯಾರು ಹಾಕಿಲ್ಲ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೊಡ್ಡಪ್ಪನ ಮಾತಾಜಿ. ಧನ್ಯವಾದಗಳು ಮಾತಾಜಿ.
ಹರೇ ಕೃಷ್ಣ ಪ್ರಭುಜಿ, ದಂಡ ಪ್ರಣಾಮ. ಹರೇ ಕೃಷ್ಣ. ಮೀಟಿಂಗ್ ಎಂಡ್ ಮಾಡೋಣ ಮಾತಾಜಿ ಅಂದ್ರೆ. ಮಾತಾಜಿ ಎಂಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರವೀಣಾ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.